ಗುರುಗಣಾಧಿಪತಯೇ ನಮಃ. ಸುಂದರಾಂಗ ಸುಕಲಾನ್ವಿತ ಶುಭ ಚರಣ ಶೋಭಿತ ವ್ಯಾಳಸು ವಂದನಾಭ್ಯಸಗ ಕೋಟಿ ಸದೃಶ ಕಿರಣ ಆಭ್ಯಸಗ ಕೋಟಿ ಸದೃಶ ಕಿರಣ ಆಭ್ಯಸಗ ಕೋಟಿ ಸದೃಶ ಕಿರಣ ಚಂದನಾಗೆ ಚರ್ಚಿತ ಸುಮನೋ ಚಂದನಾಂಗೆ ಚರ್ಚಿತ ಸುಮನೋಗರ ಮಂದಕಾಸ ಮಹಿಮಾ ಮುದಿ ಶುಭಕರ ವಾರಣ ವದನ ತ್ರೈಲೋಕ್ಯ ಸುಮೋಕ್ಯನ ಕಣುಗಳಿಂದೇಳ್ವಿಂದು ತೊಡೆಗುದುರಲಾಕಣವೇ ಕಣುಗಳಿಂದೇಳ್ವಿಂದು ತೊಡೆಗುದುರ ಆಕ್ಷಣವೇ ಜನಿಸಿದರು ಏಳ್ಮಂದಿ ಜಲದುರ್ಗೆಯರ ಕಂಡುವ ಜನಿಸಿದರು ಏಳ್ಮಂದಿ ಜಲದುರ್ಗೆಯರ ಕಂಡು ಅತ್ಯಂತ ಹರುಷತಾಳಿಗೆ ಅತ್ಯಂತ ಗರುಷತಾಳಿಯೇ ಹರಿಯೋ
ಭಗವತಿ ಪರಮೇಶ್ವರಿ ರಾಜರಾಜೇಶಿ ವಿನುತಲ್ಲ ಪುಣೇಶಿ ಭ್ರಮರಾಂಬಿ ಕಾತ್ಯಾಯಿನಿ ವನಿತೆ ರಕ್ತೇಶ್ವರಿಗಳಿಂದು ಕರಿಯಲು ಕೇಳ್ದ ಹರಿಯ ಮೊಗನು ಓಡುದ ತನುಜೆಯರೇ, ತಾತ, ಈ ರೀತಿಯಾಗಿ ನಿಮ್ಮ ಜನನವಾಗುತ್ತದೆ ಅನ್ನುವಂತಹ ನಿರೀಕ್ಷೆ ನನಗೂ ಇರಲಿಲ್ಲ. ಹಾ, ನಮ್ಮ ಒಳಗೆ ನಾವು ಕರಗಿದೆವು ಅಂತ ಆದರೆ ಹಾ, ಹೊರಗೆ ಅದರ ಪ್ರತೀಕವಾಗಿ ಏನು ಕಾಣಿಸಿಕೊಳ್ತದೆ? ಬಾಷ್ಪ. ಹಾ, ಒಂದು ಆನಂದ ಬಾಷ್ಪ. ನಮ್ಮ ಮುಂಭಾಗದಲ್ಲಿ ಕಾಣುತ್ತಿರುವಂತಹ ದೃಶ್ಯವನ್ನು ಕಂಡು ನಾವು ಸಂತೋಷಿಸಿದೆವು, ಅಂತರಂಗದಲ್ಲಿ ಆನಂದದ ಭಾವ ಅಂತ ಆದರೆ ಕಣ್ಣಿನಿಂದ ಸುರಿಯುವ ಕಣ್ಣ ನೀರಿಗೆ ಆನಂದಾಶ್ರು ಅಂತ ಹೇಳಿದರು. ಅದೇ ಕಣ್ಣಿನಿಂದ ಅದೇ ರೀತಿಯಾಗಿ ನೀರು ಸುರಿಯುವುದಕ್ಕೆ ಕಾರಣ ನಮ್ಮ ಒಳಗಿರುವಂತಹ ದುಃಖ ಅಂತ ಆದರೆ ಕರುಣೆ ಅನ್ನುವುದೇ, ನಾವು ಪಟ್ಟಂತಹ ಕಷ್ಟ ಅನ್ನುವುದೇ ನಮ್ಮನ್ನು ಕರಗಿಸಿ ನಮ್ಮ ಕಣ್ಣಿನಿಂದ ಅದು ನೀರಾಗಿ ಸುರಿದ ಹೊತ್ತಿಗೆ ಅದನ್ನು ಆನಂದಾಶ್ರು ಅಂತ ಹೇಳುವುದಿಲ್ಲ, ದುಃಖಾಶ್ರು ಅಂತ ಹೇಳಿದರು. ಬಹುಶಃ ನನ್ನೊಳಗಿನ ಚಿಂತೆ, ನನ್ನೊಳಗಿನ ಅಸಹಾಯಕತೆ, ನನ್ನೊಳಗಿರುವಂತಹ ವಿಷಾದವೇ ಕರಗಿ ಹೀಗೆ ಕಣ್ಣೀರಾಗಿ ಹರಿಯಿತೋ. ನಮ್ಮ ಕಣ್ಣಿನಿಂದ ಕಣ್ಣೀರು ಸುರಿಯಿತು ಅಂತ ಆದರೆ ಅದು ನಮ್ಮ ಜಂಗೆಯ ಮೇಲೆ ಬೀಳಬೇಕಲ್ಲ. ನನ್ನ ಕಣ್ಣಿನಿಂದ ಬಿದ್ದಂತಹ 7 ಹನಿಗಳು ನನ್ನ ತೊಡೆಯನ್ನು ಸೋಂಕಿದ ಆ ಕ್ಷಣದಲ್ಲೇ ನನ್ನ ಜಂಗೆಯ ಭಾಗದಿಂದ ಜನಿಸಿ ಬಂದವರು ನೀವು. 7 ಮಂದಿ ಮಕ್ಕಳು, 7 ಮಂದಿಯೂ ಕುವರಿಯರು. ನನ್ನ ಮಕ್ಕಳು ನೀವು ಅಂತಲೇ ನಾನು ಗ್ರಹಿಸಿದ್ದೇನೆ, ಮಾತ್ರವಲ್ಲ ಅದೇ ಸತ್ಯ. ಹಾಗಾಗಿ ನಿಮ್ಮನ್ನು ಮಕ್ಕಳೇ ಕುವರಿಯರೇ ಅಂತ ಕರೆದೆ. ಒಬ್ಬಳೇ ಆದರೆ ಸುಲಭ, ಮಗಳೇ ಬಾ ಅಂತ ಹೇಳಬಹುದು. ಅದೇ 2 3 ಅಲ್ಲ 7 ಮಂದಿ ಮಕ್ಕಳಾದರೆ ಕೇವಲ ಮಗಳೇ ಅಂತ ಕರೆದರೆ ಯಾರನ್ನು ಅಂತ ಪ್ರಶ್ನೆ ಹುಟ್ಟುವುದಿಲ್ವೋ? ಹೌದು. ಮತ್ತೆ ಇನ್ನೊಂದುಂಟು, ಏನು? ಜನಿಸಿದವರಿಗೆ ಹೆಸರು ಮಾತ್ರವಲ್ಲ ಉದ್ಯೋಗ, ಇದೆರಡು ಭೂಷಣ ಅಂತ ಆಡ್ತಾರೆ. ಒಂದು ಅರ್ಥದಲ್ಲಿ ಅದನ್ನು ಸಂಸ್ಕಾರ ಅಂತಲೂ ಹೇಳಬಹುದು ಅಲ್ವೇ? ಹೆಸರಿಡುವುದೇ ಒಂದು ಸಂಸ್ಕಾರ. ಮಾತ್ರವಲ್ಲ, ನಾವು ಹೆಸರನ್ನು ಇರಿಸಿದ ಮೇಲೆ ಅದಕ್ಕನುಗುಣವಾಗಿ ಬಾಳಿ ಬದುಕುವುದು ಒಂದು ಸಂಸ್ಕಾರವೇ. ಹೆಸರನ್ನು ಇಡುವಂತಹ ಉದ್ದೇಶವೇ ಅದು. ಒಳ್ಳೆಯವರಾಗಿ ಬಾಳಿ ಬದುಕಲಿ. ನನ್ನ ಮಕ್ಕಳು ನೀವು, ನನ್ನ ಮಕ್ಕಳು ಅಂತ ಆದ ಮೇಲೆ ಪ್ರಪಂಚದಲ್ಲಿ ಪಾಲನಾಕರ್ತೃವಿನ ಮಕ್ಕಳು ಒಡತಿಯರಾಗಿಯೇ ಕಾಣಿಸಿಕೊಳ್ಬೇಕಲ್ಲ. ಆಳುವವರಿಗೆ ಒಡೆಯ ಈಶ್ವರ ಅಂತ ಒಂದು ಹೆಸರುಂಟು. ನನ್ನಿಂದಲೇ ಜನಿಸಿದಂತಹ ನಿಮಗೆ 7 ಮಂದಿಗೂ ಪ್ರತ್ಯೇಕವಾಗಿ ನಾಮಕರಣವನ್ನು ಮಾಡಬೇಕು ಅಂತ ನಾನು ಸಂಕಲ್ಪ ಮಾಡಿದವನಿದ್ದೇನೆ. ಇದು ಪರಮೇಶ್ವರಿ ಅಥವಾ ದುರ್ಗಾ ಪರಮೇಶ್ವರಿ, ಅನ್ನಪೂರ್ಣೇಶ್ವರಿ, ರಾಜರಾಜೇಶ್ವರಿ, ಹಾಗೆ ಭ್ರಮರಾಂಬಿಕೆ, ಕಾತ್ಯಾಯಿನಿ, ಭಗವತಿ, ರಕ್ತೇಶ್ವರಿ, ಹೀಗೆ 7 ಮಂದಿಗೂ ನಾನು ಹೆಸರನ್ನಿರಿಸಿದೆ. ಈಗ ನಿಮ್ಮನ್ನು ಕರೆಯುವುದಕ್ಕೆ ನನಗೂ ಸುಲಭ ಆಯ್ತಲ್ಲ. ಮಕ್ಕಳೇ, ಅಪ್ಪಯ್ಯ, ಮನಸ್ಸಿನಲ್ಲಿ ಏನಾದರೂ ಹುಟ್ಟಿತ? ಅಲ್ಲ, ನನ್ನಿಂದಲಾಗಿ, ನನ್ನ ಕಣ್ಣೀರಿನಿಂದಲಾಗಿ ನೀವು ಜನಿಸಿದ್ರಿ, ನಿಮ್ಮನ್ನು ಕರೆಸಿ ಹೀಗೆ ಹೆಸರಿಟ್ಟ ಕಾರಣದಿಂದ ನಿಮ್ಮಲ್ಲೇನಾದರೂ ಹುಟ್ಟಿತೋ ಅಂತ ಕೇಳುವುದು ನಾನು. ಹಾಗೆ ಕೇಳ್ತಾ ಇರುವುದು. ಹೌದು, ನಾವು ಹೇಳಬೇಕು. ನಿಮ್ಮ ಮುಖ ನೋಡುವಾಗಲೇ ಕೇಳುವ ಅಂತ ಅನಿಸ್ತದೆ. ಅದೇ ಏನಿದು ತಾತ?
ಏನಿದು 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 ತಾತ ಏನಿದು ಏನಿದು ತಾತ ಏನಿದು ತಾತ ಏನಿದು ಏನಿದು ತಾತ ನಿಮ್ಮಯ ಮೋರಿಯುವುದು ಶಾನೆ ಕಂದಿಬುದೇಗೆ ಬಂದೇನುವುದು ಶಾನೆ ಕಂದಿಬುದೇಗೆ ಬಂದೇನುವುದು ಏನಿದು ಸತ್ಯ ಧರ್ಮ ವಿಸೃಷ್ಟಿಗಾಧಾರವಿನುದು ಹೌದಪ್ಪ. ಸತ್ಯ ಧರ್ಮ ವಿಸೃಷ್ಟಿಗಾಧಾರವಿನುದು ಸತ್ವಗುಣಾಯುತ ನೀನಿರಲಿಯುವುದು ಸತ್ಯಲೋಕಾಧಿಪತಿಸನಿಯುವುದು ಕೃತಿವಾದನುರ್ಲಯಗೈಗೆ ನಿಮ್ಮುವುದು ಏನಿದು ತಾತ ಏನಿದು 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 ತಾತ ಏನಿದು ತಾತ, ಮಕ್ಕಳೇ, ಆರ್ತರ ಕಣ್ಣಂಚಿನಲ್ಲಿ ಇಳಿಯಬಹುದಾದ ಕಣ್ಣೀರನ್ನು ಒರೆಸುವುದಕ್ಕೆ ಸದಾ ಸರ್ವದ ಸಿದ್ಧವಾಗಿರುವ ಕರಗಳನ್ನು ಹೊಂದಿದ ಹ್ಮ್ ಪರಮ ಪುರುಷನಾದ ನಿನ್ನ ಕಂಗಳಲ್ಲಿಯೂ ಕಣ್ಣೀರು ಹರಿಯುತ್ತದೆ ಅಂತಾದರೆ ಹ್ಮ್ ಅದನ್ನು ಹೀಗೆ ಅಂತ ನಾವು ವಿವೇಚಿಸಬಹುದು. ಹೇಗೋ? ವಿಶಾಲವಾದಂತಹ ಸರೋವರದ ಯಾವುದೇ ಎಲ್ಲೆಯಲ್ಲಾದರೂ ಹ್ಮ್ ಕಲ್ಲಿನ ಹರಳನ್ನು ಹಾಕಿದೆವು ಅಂತಾದರೆ ಹ್ಮ್ ಅದು ತರಂಗವಾಗಿ ಏರ್ಪಟ್ಟು ಹ್ಮ್. ಇಡೀ ಸರೋವರವನ್ನೇ ವ್ಯಾಪಿಸ್ತದೆ. ಹೌದು. ಹಾಗೆಯೇ ಹ. ಬ್ರಹ್ಮಾಂಡೋದರ ಭರಿತನಾದಂತಹ ನಿನಗೆ ಹ್ಮ್ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಸಾಧು ಸಜ್ಜನರಿಗೆ ಕಷ್ಟ ಒದಗೀತು ಅಂತಾದರೆ ಹ್ಮ್ ಅದಕ್ಕೆ ಸ್ಪಂದನೆಯನ್ನು ಕೊಡಬೇಕಾದ ಕಾರಣಕ್ಕಾಗಿ ಕಣ್ಣೀರು ಸುರಿಯಿತೆ ಅಂತ ಒಂದು ಅರ್ಥದಲ್ಲಿ. ಹ್ಮ್ ಇನ್ನೊಂದು ವಿಭಾಗದಲ್ಲಿ ನೋಡಿದ್ರೆ ಸತ್ಯ ಹಾಗೂ ಧರ್ಮ ಹ್ಮ್ ಇವೆರಡೂ ಒಂದು ನಾಣ್ಯದ ಮುಖಗಳು ಇದ್ದ ಹಾಗೆ. ಹ್ಮ್ ಸತ್ಯವನ್ನು ತೊರೆದು ಧರ್ಮ ಇಲ್ಲ, ಧರ್ಮವನ್ನು ತೊರೆದು ಸತ್ಯವಿಲ್ಲ. ಹ್ಮ್ ಸತ್ಯದ ಆಚರಣ ಸ್ವರೂಪವೇ ಧರ್ಮವಾಗಿರ್ತದೆ. ಹ್ಮ್ ಹರಿಯುವ ನದಿಯ ಉಭಯ ದಂಡೆಗಳೋಪಾದಿಯಲ್ಲಿ ಸತ್ಯ ಧರ್ಮ ಕಾಣಿಸಿಕೊಳ್ಳುತ್ತದೆ. ಹ್ಮ್ ಅದು ಸೃಷ್ಟಿಯ ಆಧಾರವೂ ಆಗಿದೆ. ಹ್ಮ್ ಅಂತಹ ಸೃಷ್ಟಿಗಾಧಾರವಾದ ಸತ್ಯ ಧರ್ಮ ಎನ್ನುವುದು ಜಗತ್ತಿನಲ್ಲಿ ಇಲ್ಲವಾಗಿ ಹೋಯಿತೆ. ಹಾ ಮತ್ತೆ ಮತ್ತೆ ಮಗನೆನಿಸಿದಂತಹ ಕಮಲ ಸಂಭವನಾದ ಬ್ರಹ್ಮ ಹ್ಮ್ ಸೃಷ್ಟಿ ಕಾರ್ಯವನ್ನು ಮಾಡದೆ ತಟಸ್ಥನಾಗಿ ಹೋದನೆ. ಹ್ಮ್ ಪ್ರಪಂಚಕ್ಕೆ ಲಯಾಧಿಕಾರಿ ಎನಿಸಿದಂತಹ ಪರಮೇಶ್ವರ ಲಯವನ್ನು ಮಾಡದೇ ಉಳಿದನೆ. ಹ್ಮ್ ಹಾಗೆಯೇ ಆಶ್ರಮ ಧರ್ಮಗಳಾದ ಚತುರಾಶ್ರಮ ಧರ್ಮವಿರಬಹುದು, ಹ್ಮ್ ಷಟ್ಕರ್ಮಗಳೇ ಇರಬಹುದು. ಹ್ಮ್ ಇದೆಲ್ಲವೂ ಹಾಳಾಗಿ ಹೋಯಿತೆ. ಹ್ಮ್ ವರ್ಣಾಶ್ರಮ ಧರ್ಮ ಎನ್ನುವುದು ಅಧಪತನದ ಸ್ಥಿತಿಯನ್ನು ತಲುಪೀತೆ. ಈ ಎಲ್ಲ ಕಾರಣಕ್ಕಾಗಿ ದುಃಖಿಸ್ತಾ ಇದ್ದೀರಿ ಎನ್ನುವ ಹಾಗೆ ನಿಮ್ಮ ಮುಖವನ್ನು ನೋಡುವಾಗ ನಮಗೆ ಅಂದಿಕೊಂಡದ್ದು. ನಿಮ್ಮ ಒಡಲಿನ ವೇದನೆಯನ್ನು ಏನು ಅಂತ ನಾವು ನಮ್ಮಲ್ಲಿ ಹೇಳಿದ್ರೆ ನಾವು ಅದನ್ನು ಅರ್ಥವಿಸಿಕೊಂಡೆವು ಅಪ್ಪಯ್ಯ. ಹೇಳಬೇಕು ಮಕ್ಕಳೇ. ತನುಜೆಯರ ನುಡಿ ಕೇಳುತ್ತ ಹರಿ ನುಡಿದ ವನಿತೆಯರ ಮುಡಿಸವರು ಧನುಜ ದಾರು ಕನಕಜಯ ಆ ಧನುಜ
ಅದರಿಂದ ತನಗೊದಗಿರುವ ವ್ಯಥೆಯಾಗ ತನುಜಯರ ಮುಡಿದವರುದ ಮಕ್ಕಳೇ, ತಾತ, ಕೆಲವು ಬಾರಿ ತರ್ಕದಿಂದಲೂ ಸತ್ಯ ಅನ್ನುವುದು ಪ್ರತಿಷ್ಠಾಪಿಸಲ್ಪಡ್ತದೆ. ದೂರದಲ್ಲಿ ಕಾಣುತ್ತಿರುವಂತಹ ಹೊಗೆಯನ್ನು ನೋಡಿ ಹಾಗೆ ಹೊಗೆ ಕಾಣಿಸಬೇಕು ಅಂತ ಆದರೆ ಕೆಳಭಾಗದಲ್ಲಿ ಬೆಂಕಿ ಇರಬೇಕು, ಇದು ತರ್ಕ. ನಿಮ್ಮ ನಿಮ್ಮ ದೃಷ್ಟಿಕೋನದಿಂದ ಯಾಕೆ ಹೀಗಾಯಿತು ಅಂತ ನೀವು ತರ್ಕಿಸಿದ್ರಿ, ಸತ್ಯ ಮತ್ತು ಧರ್ಮ ಖಿಲವಾಗಿ ಹೋಯಿತೆ. ಅಲ್ಲ, ಬ್ರಹ್ಮ ಎಲ್ಲಿಯಾದರೂ ಸೃಷ್ಟಿ ಕಾರ್ಯವನ್ನೇ ನಿಲ್ಲಿಸಿದನೆ? ಒಂದು ದೃಷ್ಟಿಯಿಂದ ಹೌದು. ಹೇಗೆ? ಯಾಕಂದ್ರೆ ನಿಮ್ಮಲ್ಲೇ ಒಂದು ಮಾತು ಕೇಳ್ತೇನೆ. ನಮ್ಮ ಶರೀರದಲ್ಲಿ ಪಂಚೇಂದ್ರಿಯಗಳು, ಕಣ್ಣು ನೋಡಬೇಕು, ನಾಲಿಗೆ ಮಾತಾಡಬೇಕು, ಕಿವಿಗಳು ಕೇಳಬೇಕು, ಇದೆಲ್ಲವೂ ಸರಿ ಇರಬೇಕು ಅಂತಾದ್ರೆ ನಾವು ಜೀವಂತ ಇರಬೇಕೋ ಬೇಡವಾ? ಹೌದು. ಗಾಢವಾದ ನಿದ್ದೆಯಲ್ಲಿರುವವನಾಗಲಿ, ಮೂರ್ಛಿತನಾದವನಾಗಲಿ, ಅಥವಾ ಪ್ರಾಣವನ್ನೇ ಕಳ್ಕೊಂಡಂತಹ ಕಳೇವರವನ್ನು ನೋಡಿ ಆಗಲಿ, ಶರೀರ ಇದೆ, ಇದು ಯಾಕೆ ಮಾತನಾಡುವುದಿಲ್ಲ ಅಂತ ಕೇಳುವ ಹಾಗಿಲ್ವಲ್ಲ. ಗಾಢವಾದ ನಿದ್ರೆಯಲ್ಲೊಬ್ಬ ಇದ್ದಾನೆ, ಇವನು ಯಾಕೆ ಮಾತನಾಡುವುದಿಲ್ಲ, ಅಥವಾ ನಾನು ಮಾತನಾಡಿದ್ದನ್ನು ಕೇಳಿ ಯಾಕೆ ಪ್ರತಿಕ್ರಿಯೆ ಕೊಡುವುದಿಲ್ಲ ಅಂತಲೂ ಕೇಳುವುದಕ್ಕಿಲ್ವಲ್ಲ. ಯಾಕಂದ್ರೆ ಉತ್ತರ ಉಂಟು, ಅವನು ನಿದ್ರಿಸಿದ್ದಾನೆ, ಅವನ ಇಂದ್ರಿಯಗಳು ಈ ಹೊತ್ತು ಅವನ ಸ್ಥಿಮಿತದಲ್ಲಿ ಅವನಲ್ಲಿ ಇಲ್ಲ ಅಂತ ಅದರ ಅರ್ಥ. ಸುಷುಪ್ತಿಯಲ್ಲಿರುವಾಗ ಮಕ್ಕಳೇ, ಒಂದು ದೃಷ್ಟಿಯಿಂದ ನೋಡಿದ್ರೆ ಜಗತ್ತಿನಲ್ಲಿ ಈ ಹೊತ್ತು ಧರ್ಮ ಅನ್ನೋದು ಸುಷುಪ್ತಿಯಲ್ಲಿರುವಂತಹ ಕಾಲ ಒದಗಿ ಬಂದಿದೆ. ಹೇಗದು? ಧರ್ಮಾತ್ಮರು, ಸಜ್ಜನರು, ಋಷಿಗಳು ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳುವವರು. ಆ ಕಾರಣದಿಂದಲೇ ಲೋಕಕ್ಕೆ ಸರಿಯಾದ ಮಳೆಯಾಗ್ಲಿ, ಬೆಳೆಯಾಗ್ಲಿ, ಇಳೆ ಸುಸ್ಥಿರವಾಗಿ ಇರುವುದಾಗ್ಲಿ ಅಂತ ಆಡ್ತಾರೆ. ಮಳೆಯೋ ಬೆಳೆಯೋ ಬೇಕು ಅಂತಾದ್ರೆ ಸ್ವರ್ಗ ಬೇಡುವ? ಸ್ವರ್ಗಾಧಿಪನಾದಂತಹ ದೇವೇಂದ್ರನೇ ತಾನೇ ಮೇಘಕ್ಕೆ ಒಡೆಯ. ಯಜ್ಞೇನ ಯಜ್ಞ ಮಯಜಂತ ದೇವಾಹ, ಅಂದ್ರೆ ಯಜ್ಞವನ್ನು ಮಾಡುವ ಕಾರಣದಿಂದಲೇ ದೇವತೆಗಳು ಸಂತುಷ್ಟಿಗೊಂಡು ಮಳೆಯನ್ನೋ ಬೆಳೆಯನ್ನೋ ಕೊಡ್ತಾರೆ. ಸ್ವರ್ಗಲೋಕದಲ್ಲಿ ದೇವತೆಗಳೇ ಇಲ್ಲವಾಗಿ ಹೋದರೆ, ಭೂಲೋಕದಲ್ಲಿ ಯಜ್ಞಯಾಗಾದಿಗಳನ್ನು ಮಾಡುವವರಿಗೆ ಯಾರಾದರೂ ಕಂಟಕರು ಒದಗಿದ್ರು ಅಂತಾದರೆ ಸದ್ಯದ ಸನ್ನಿವೇಶ ಹಾಗಾಗಿದೆ. ಯಾರಿಂದಪ್ಪ? ಹೇಗೆ? ದಾರಿಕಾಸುರ ಅನ್ನುವಂತಹ ಒಬ್ಬ ರಾಕ್ಷಸ ವರಬಲದಿಂದ ಪ್ರಮತ್ತನಾಗಿ, ಮನುಷ್ಯರಿಂದಲೋ ದೇವತೆಗಳಿಂದಲೋ ಮಾತ್ರವಲ್ಲ ತ್ರಿಮೂರ್ತಿಗಳಿಂದಲೂ ತನಗೆ ಮರಣ ಬರಬಾರದು ಇಂತಹ ಒಂದು ವರವನ್ನು ಪಡೆದು ಸ್ವರ್ಗಲೋಕದ ಮೇಲೂ ದಾಳಿಯನ್ನು ಮಾಡಿ ದೇವತೆಗಳೇ ದಿಕ್ಕಾಪಾಲಾಗುವಂತೆ ಮಾಡಿದ್ದಾನೆ. ಮಕ್ಕಳೇ, ನೀವು ಈ ಕ್ಷಣದಲ್ಲಿ ಜನಿಸಿದವರಾದರೂ ವಿದ್ಯೆಯಾಗ್ಲಿ ಬುದ್ಧಿಯಾಗ್ಲಿ ನಿಮಗುಂಟಲ್ಲ, ನಿಮಗೊಂದು ಬಾಲ್ಯ ಅನ್ನೋದಿಲ್ಲ. ನೇರವಾಗಿ ಯೌವನಕ್ಕೇ ಬಂದವರು ನೀವು. ನಿಮಗೆ ಅರ್ಥ ಆಗ್ತದೆ. ದೇವತೆಗಳು ಸೋತರು ಅಂತಾದ್ರೆ ಬ್ರಹ್ಮನನ್ನು ಒಡಗೂಡಿಕೊಂಡು ನೇರವಾಗಿ ಅವರು ಬರುವುದೇ ಕ್ಷೀರಸಾಗರದ ದಡಕ್ಕೆ. ಹೌದು, ಕ್ಷೀರಾರ್ಣವ ಶಯನ, ನನ್ನನ್ನು ಕೇಳಿಕೊಳ್ಳೋದು. ಪಾಲನಾ ಕರ್ತೃವಾದಂತಹ ನಾನೇ ಅವರಿಗೆ ಬಂದ ಸಂಕಟವನ್ನು ದೂರೀಕರಿಸಬೇಕು. ಅದಕ್ಕಾಗಿಯೇ ದುಷ್ಟನಾದಂತಹ ದಾರಿಕಾಸುರನನ್ನು ವಧಿಸ್ತೇನೆ ಹೀಗೆ ಸಂಕಲ್ಪ ಮಾಡಿ ಗರುಡ ವಾಹನನಾಗಿ ಸುದರ್ಶನವನ್ನು ಹಿಡಿದು ಅವನೊಡನೆ ಹೋರಾಟಕ್ಕೆ ಹೋದೆ. ಆದ್ರೆ ಸೋತೆ. ನೀವು? ಹೌದು ಮಕ್ಕಳೇ. ಬ್ರಹ್ಮದೇವನೇ ಕೊಟ್ಟ ವರ ಅದು ಸುಳ್ಳಾಗುವುದಕ್ಕುಂಟೆ? ಇಲ್ಲ. ಯುದ್ಧದಲ್ಲಿ ಸೋತು ಹಿಂದಿರುಗಿ ಹೀಗೆ ಬಂದಾಗ ಆ ಸೋತಂತಹ ಅಲ್ಲ, ದೇವತೆಗಳಿಗೆ ತಕ್ಕುದಾದ ನ್ಯಾಯವನ್ನು ಒದಗಿಸುವುದಕ್ಕೆ ಸಾಧ್ಯವಾಗದಂತಹ ನನ್ನ ನೋವು ಉಂಟಲ್ಲ, ಅದೇ ಕಣ್ಣಿನಿಂದ ಕಣ್ಣೀರಾಗಿ ಸುರಿದು ನೀವು ಜನಿಸಿದವರು. ಅದರ ಅರ್ಥ ಏನು? ಏನು? ಜನಿಸಿದಂತಹ ನೀವೇ ಆ ದುಷ್ಟನನ್ನು ವಧಿಸಬೇಕು. ವಧಿಸಿ ಲೋಕಕ್ಕೆ ಸತ್ಯ ಧರ್ಮ ಅನ್ನೋದೇನುಂಟೋ ಅದು ಸರಿಯಾಗಿ ಪಾಲನೆ ಆಗುವಂತೆ ಮಾಡಬೇಕು. ಅಪ್ಪಯ್ಯ, ಲೋಕದ ಪಾಲನೆಯ ಹೊಣೆಯನ್ನು ಹೊತ್ತವರು ನೀವು. ಆ ಹೊಣೆ ಇರುವಾಗಲೇ ನಿಮ್ಮಿಂದಲೇ ಆಗ್ಲಿಲ್ಲ ಅಂತಾದ್ರೆ ನಮ್ಮಿಂದ ಆದೀತೋ? ಕೆಲವು ಬಾರಿ ತಂದೆಯಿಂದ ಸಾಧ್ಯವಾಗದಿರುವ ಕೆಲಸವನ್ನು ಮಕ್ಕಳು ಬಹಳ ಸುಲಭವಾಗಿ ಮಾಡಿಬಿಡ್ತಾರೆ. ಹೇಗೆ? ಅಂದರೆ
ಅವರಲ್ಲಿರುವಂತಹ ಜಾಣ್ಮೆ, ಯುಕ್ತಿ, ಯುಕ್ತಿಯಿಂದಲೇ ಕೆಲವು ಕಾರ್ಯವನ್ನು ಮಾಡಬೇಕು. ಇನ್ನೂ ಒಂದು ಸೂಕ್ಷ್ಮ ಹೇಳೋ, ಯಾವುದು? ಈಗ ನನ್ನಿಂದ ಸಾಧ್ಯವಾಗದ್ದು ಅಂತ ಆದರೂ ನಿಮ್ಮ ಜನನಕ್ಕೆ ಕಾರಣ ಯಾರು? ನೀವೇ. ನಿಮ್ಮ ಜನಕನ ಸ್ಥಾನದಲ್ಲಿರುವವನು ನಾನು. ಹಾಗಾದ್ರೆ ಅವನನ್ನು ಹನನ ಮಾಡುವುದಕ್ಕೆ ನಿಮ್ಮನ್ನು ಸೃಷ್ಟಿಸಿದ್ದೇ ನನ್ನ ಸಂಕಲ್ಪ ಅಂತಲೂ ಹೇಳಬಹುದಲ್ಲ. ಅದು ನಿಮ್ಮಿಂದಲೇ ಆಗಬೇಕು ಅಂತ. ಮತ್ತು ಒಂದುಂಟು ಮಕ್ಕಳೇ, ಏನಪ್ಪಯ್ಯ? ಕೇವಲ ಅವನು ವರವನ್ನು ಮಾತ್ರ ಪಡೆದದ್ದು ಅಂತ ಆದ್ರೆ ಯುದ್ಧದಲ್ಲಿ ಗೆಲ್ತಿದ್ದನೋ ಏನೋ, ಅವನು ಶ್ರೀಚಕ್ರದ ಆರಾಧಕ. ಅವನ ಬಳಿಯಲ್ಲಿ ಆ ಚಕ್ರ ಇರುವಲ್ಲಿವರೆಗೆ ಅವನ ಅಜೇಯ. ಹಾಗಾಗಿ ಅದನ್ನು ಹೇಗಾದರೂ ಅವನಿಂದ ದೂರ ಆಗುವಂತೆ ಮಾಡಿ ಯುಕ್ತಿಯಿಂದ ಅವನನ್ನು ವಧಿಸುವ ಮೂಲಕ ಲೋಕಕ್ಷೇಮ ಅನ್ನುವುದೇ ನಿಮ್ಮ ಗುರಿಯಾಗಬೇಕು. ಹೇಗೆ ಮಾಡ್ತೀರದನ್ನು? ಅಪ್ಪಯ್ಯ, ನಿಮ್ಮ ಆಣತಿಯನ್ನು ಯಾವ ಕಾರಣಕ್ಕೂ ನಾವು ಮೀರುವುದಕ್ಕಿಲ್ಲ. ಆದರೂ ಅವನಲ್ಲಿರುವಂತಹ ಶ್ರೀಚಕ್ರವನ್ನು ನಾವು ವಶಪಡಿಸಿಕೊಂಡು ಕೊಲ್ಲುವುದೇ ಆದರೂ ಶಕ್ತಿ ಪ್ರದಾಯಿನಿಗಳಾಗಿ ನಾವು ಹೋಗಬೇಕು. ಆಯುಧ ಇಲ್ಲದೆ ಹೇಗೆ? ಅದ ಹೌದು. ಒಂದು ಆಯುಧವನ್ನು ಕೊಡುವವರೇ ಕೊಡಬೇಕು. ನಾವಾಗಿ ಪಡೆಯುವುದು ಬೇರೆ, ನಮಗೆ ಪ್ರದತ್ತವಾಗುವುದು ಬೇರೆ. ಹಾಗಾದ್ರೆ ಹೋಗಿ ಗೆದ್ದು ಬನ್ನಿ, ಕೊಂದು ಬನ್ನಿ ಅಂತ ಹೇಳುವ ನಾನೇ ಕೊಡಬೇಕಲ್ಲ? ಹೌದು. ಇದು ಗದೆಯನ್ನೋ, ಖಡ್ಗವನ್ನೋ, ಈಟಿಯನ್ನೋ, ಬೇರೆ ಬೇರೆ ರೂಪದ ಆಯುಧಗಳನ್ನು ಪ್ರತಿಯೊಬ್ಬರಿಗೂ ಕೊಟ್ಟಿದ್ದೇನೆ. ಇನ್ನು ಒಂದು ಉಂಟು, ಎಲ್ಲದಕ್ಕಿಂತ ಮುಖ್ಯವಾದಂತಹ ಆಯುಧ ಯಾವುದು ಹರಿತವಾದದ್ದು ಅಂತ ಕೇಳಿದ್ರೆ ಬುದ್ಧಿ. ಬುದ್ಧಿ ಒಂದು ಹರಿತವಾಗಿ ಇಲ್ಲದಿದ್ದರೆ ನಮ್ಮ ಕೈಯಲ್ಲಿ ಯಾವ ಆಯುಧ ಇದ್ದು ಪ್ರಯೋಜನ ಇಲ್ಲ. ಅದೊಂದು ಹರಿತ ಉಂಟು, ಸನ್ನಿವೇಶಕ್ಕೆ ತಕ್ಕ ಹಾಗೆ ನಮಗೆ ಪ್ರತಿಸ್ಪಂದಿಸುವುದಕ್ಕಾಗುತ್ತದೋ ಆಗ ಯಾವ ಆಯುಧ ಇಲ್ಲದಿದ್ರೂ ದುಷ್ಟರನ್ನು ವಧಿಸುವುದಕ್ಕಾಗ್ತದೆ. ಹರಿತವಾದ ಆಯುಧವನ್ನು ಕೊಟ್ಟವನಿದ್ದೇನೆ. ಬುದ್ಧಿಯನ್ನು ಮಸೆದು ಹರಿತ ಮಾಡಿಕೊಳ್ಳಿ, ಆ ಕ್ಷಣಕ್ಕೆ ಯಾವುದು ಹೇಗೆ ಆಗಬೇಕೋ ಆ ರೀತಿಯಲ್ಲಿ ವರ್ತಿಸಿ ಲೋಕಕ್ಷೇಮವನ್ನು ಮಾಡಿ. ಆದೀತೆ ಆಶೀರ್ವಾದವನ್ನು ಮಾಡಿ ಕಳುಹಿಸಿಕೊಡಿ. ಶುಭವಾಗಲಿ, ಜಯವಾಗಲಿ. ಹೋಗಿ ಬನ್ನಿ. ಧರ್ಮಪಾಲನಾಯ ಪಾವನಿಯ ಪರಿಕಿಸುವೆ ಭಾವನೆಯ ಪರಿಗಿಸುವೆ ಗೆಲ್ದೆನು ತಾ ವಿಲಾಸಿನಿಯೋಟಿ ಶಾಪವಿದಡಿಗೆ ತಿರುಗುತ್ತಿದೆ ಶಾಪವಿ ತಟದಿ ತಿರುಗುತ್ತಿರೆ ದೇವಿಯೋದಿನಾಯ್ ಧರ್ಮಪಾಲನಾಯ ಭಾವನೆಯ ಪರಿಕಿಸುವೆ ನಿರೋದಿನುದಾಯ ತವಿಲಾಸಿನಿಯೋದಿ ಶಾಮವಿ ದಡದಿ ತಿರುಗುತ್ತಿರೆ ದೇವಿಯೋ ಹರಿಯ ಅಪ್ಪಣೆಯನ್ನು ಪಡೆದು ಹೊರಟ ನಾವು ದುರುಳನಾದ ದಾರಿಕನ ಪುರವನ್ನು ನಾವು ಸೇರಿಕೊಂಡೆವು. ಅವನನ್ನು ವಂಚಿಸದೆ ಕೊಲ್ಲುವುದಕ್ಕೆ ಸಾಧ್ಯವಿಲ್ಲ ಎನ್ನುವುದನ್ನು ಅರಿತಂತಹ ನಮ್ಮವಳಲ್ಲಿ ಒಬ್ಬಳಾದ ಭಗವತಿ ರೂಪಾಂತರದಿಂದ ಹೋಗಿ ಮೋಸಗೊಳಿಸಿ ಶ್ರೀಚಕ್ರವನ್ನು ವಶಪಡಿಸಿಕೊಂಡು ಆ ಮೂಲಕವಾಗಿ ದಾರಿಗಾಸುರನ ಹನನವನ್ನು ಮಾಡಿದ ಹಾಗಾಯಿತು. ದುರುಳನನ್ನು ಕೊಂದ ಬಳಿಕ ನಾವೆಲ್ಲರೂ ನೇರವಾಗಿ ವೈಕುಂಠಧಾಮವನ್ನು ಸೇರಿಕೊಂಡೆವು. ಆಗ ಅಪ್ಪಯ್ಯನೇ ಆಣತಿಯನ್ನು ಕೊಟ್ಟರು, ಹೋಗಿ ಮಕ್ಕಳೇ ಭೂಲೋಕಕ್ಕೆ ಧರ್ಮ ರಕ್ಷಣೆಯನ್ನು ಮಾಡುತ್ತಾ ಬನ್ನಿ ಎನ್ನುವ ಹಾಗೆ. ಆ ಹೊತ್ತಿಗೆ ಕ್ಷೀರಸಾಗರದ ನಿಂದ ನಾವು ಹೊರಟ ನಮಗೆ
ನದಿ ನೀರಿನ ಮೇಲೆಲ್ಲ ಪ್ರಯಾಣವನ್ನು ಮಾಡಬೇಕು, ಸಮುದ್ರಯಾನವನ್ನು ಮಾಡಬೇಕು ಅಂತ ಮನಸ್ಸಾಯಿತು. ಹೋಗಬೇಕಾದ್ರೆ ನಾವಿ ಬೇಡವೆ, ನೌಕೆ ಬೇಡವೆ ಅಂತ ಆಲೋಚನೆ ಮಾಡುವಾಗ ಅದಕ್ಕೆ ಒಂದು ಸರಿಯಾದ ವ್ಯವಸ್ಥೆ ಅಂತ ಆದ್ರೆ ಕ್ಷೀರಾಬ್ದಿಯ ತಟಾಕದಲ್ಲಿ ಇರಬಹುದಾದ ಶ್ರೀಗಂಧದ ವೃಕ್ಷವನ್ನೇ ನೌಕೆಯನ್ನಾಗಿ ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿದವಾಗ ಅದು ಸಾಯದಂತೆ ಕಡಿಯಬೇಕಾದುದು ನಮ್ಮ ಉದ್ದೇಶವಾಗಿತ್ತು. ಅದಕ್ಕೆ ಒಬ್ಬಾತ ಬಡಗಿಯನ್ನು ನಾವು ಬದುಕಿಸಿ ಮತ್ತೊಮ್ಮೆ ಅವನನ್ನು ಕರಕೊಂಡು ಹೋದೆವು. ಅದೇ ವೃಕ್ಷದಿಂದ ನೌಕೆಯನ್ನು ತೀರ್ಮಾನ ಮಾಡಿದೆವು, ಅವನಿಗೆ ಬೇಕಾದುದನ್ನು ಒದಗಿಸಿದೆವು. ಯಾನವನ್ನು ಮಾಡುತ್ತಾ ಬರುವ ವೇಳೆಗೆ ನಮಗೆ ಹರಿಯ ಮೂಲ ರೂಪವಾದ ವರಾಹನು ಸಿಕ್ಕಿದ, ಗುಳಿಗನು ಜೊತೆಯಾದದ್ದು ಈ ಮೊದಲೇ ಆಗಿದೆ. ಮುಂದೆ 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 ಬಂದು ಒಂದೊಂದು ಕ್ಷೇತ್ರದಲ್ಲಿ ನಿಲ್ಲಬೇಕು ಎನ್ನುವ ತೀರ್ಮಾನವನ್ನು ಮಾಡಿದೆವು. ಅದರಂತೆಯೇ ಚಿತ್ರಾಪುರದಲ್ಲಿ ಕಿರಿಯಾ ದೇವಿಯು ನೆಲೆಸಿದರೆ, ಸಸೀತ್ಲು ಹಾಗೆಯೇ ಪೊಳಲಿಯಲ್ಲಿ, ಕಟೀಲಿನಲ್ಲಿ, ಕುಂಜಾರಿನಲ್ಲಿ, ಮುನ್ಕೂರಿನಲ್ಲಿ ಹೀಗೆ ಒಬ್ಬೊಬ್ಬರು ಒಂದೊಂದು ಸ್ಥಳದಲ್ಲಿ ನಿಲ್ಲುತ್ತಾ ಬಂದೆವು. ಕೊನೆಗೆ ಈ ಮುಲ್ಕಿಯ ಬಪ್ಪನಾಡು ಎನ್ನುವಂತಹ ಈ ಪ್ರದೇಶದಲ್ಲಿ ಬಂದು ನಾನು ದುರ್ಗಾಪರಮೇಶ್ವರಿಯಾದ ನಾನು ನೆಲೆಗೊಳ್ಳಬೇಕಾದ ಸ್ಥಿತಿ ಆಯಿತು. ಅದರಂತೆ ನೆಲೆಸಿದವಳಿದ್ದೇನೆ. ಎಂದಿನ ಹಾಗೆ ಮುಸ್ಸಂಜೆಯ ವೇಳೆ ಇದು. ಇಲ್ಲಿಯ ಸುತ್ತಲಿನ ಪ್ರದೇಶವನ್ನು ನೋಡಬೇಕು ಎನ್ನುವಂತಹ ಮನಸ್ಸು ನನಗಾಗುತ್ತಾ ಉಂಟು. ಹಾಗಾದ್ರೆ ದೇವಿಯಾಗಿಯೇ ನಾ ಹೋದೆ ಅಂತ ಆದ್ರೆ ನೋಡಿದವರಿಗೆ ಏನಾದರೂ ಭಯವಾದೀತು. ಹಾಗಾಗಿ ವಿಲಾಸಿನಿಯ ರೂಪವನ್ನು ಹೊಂದಿ ಮುಸ್ಸಂಜೆಯ ವೇಳೆಯಲ್ಲಿ ಈ ಶಾಂಭವಿ ನದಿ ತಟಾಕದ ಸುತ್ತಮುತ್ತ ಅತ್ತಿಂದ ಇತ್ತ ಸಂಚರಿಸುತ್ತಾ ಇರ್ತೇನೆ. ಮುಂದೇನಾಗುತ್ತದೆ ಎನ್ನುವುದಾಗಿ ನೋಡೋಣ. ಪೊರೆದು ಕ್ಷೇತ್ರವ ಅನುನಯದಿ ನಾರಿಯನು ನುಡಿಸಿದ, ಅನುನಯದಿ ನಾರಿಯನು ನುಡಿಸಿದ ಆಗ ಮುದದಿಯುದ ಇನ್ನಿತಿರಲು ಧರ್ಮವನ್ನು ಪಾಲಿಸಿರೆ ಸನುಮತದಿತ ಪೊರೆದು ಅನುನಯದಿ ನಾರಿಯನು ನುಡಿಸಿದ ಹಾಗೆ ಪುದದಿಯುದ ಪರಮ ಪಾವನವಾದ ಕ್ಷೀರಾಬ್ದಿಯ ಒಡೆಯ ನಾರಾಯಣ. ಸಂಕಲ್ಪ ಮಾತ್ರದಿಂದಲೇ ಪ್ರತಿಯೊಂದು ಪ್ರಪಂಚವನ್ನು ಪರಿಪಾಲಿಸಬಲ್ಲಂತಹ ದಾತೃತ್ವವನ್ನು ವಹಿಸಿಕೊಂಡವ.
ಸ್ಥಿತಿಸ್ಥಾಪಕನಾದಂತಹ ನಾರಾಯಣನ ವ್ಯವಸ್ಥೆಯ ರಂಗಸ್ಥಳದಲ್ಲಿ ಯಾರೆಲ್ಲ ಪಾತ್ರಧಾರಿಗಳಾಗಬೇಕು ಎನ್ನುವುದು ಅವನದ್ದೇ ಸಂಕಲ್ಪ. ಯೋಜಕನಾಗಿ ತಾನು ಮಾಡುವ ಪ್ರತಿಯೊಂದು ಘಟನಾವಳಿಗಳು ಹೇಗೆ ತೊಡಗಬೇಕು, ಸಾಗಬೇಕು, ಮುಗಿಯಬೇಕು ಎನ್ನುವುದು ವಿಚಕ್ಷಣಮತಿಯಾದಂತಹ ಶ್ರೀಮನ್ನಾರಾಯಣನದ್ದೇ ತೀರ್ಮಾನ. ಹಾಗಾಗಿ ಅವ ಸ್ಥಿತಿಸ್ಥಾಪಕ. ಸ್ಥಿತಿಯೊಂದು ವ್ಯತ್ಯಾಸವಾಯಿತು ಅಂತಾದರೆ ಯಾವುದಕ್ಕೂ ಒಂದು ಸುಸೂತ್ರತೆ ಎನ್ನುವುದು ಇರಲಾರದು. ಒಂದು ಕಾಲದಲ್ಲಿ ಭಗವಂತನ ಕಣ್ಣ ನೀರೇ ನೆಲಕ್ಕೆ ಬಿದ್ದಾಗ ಅದರಲ್ಲಿ 7 ಮಂದಿ ದೇವಿಯರು ಹುಟ್ಟಿಕೊಂಡರು. ಜಗತ್ತಿನ ಕ್ಷೇಮಕ್ಕಾಗಿ, ಧರ್ಮ ರಕ್ಷಣೆಗಾಗಿ ನೀವೆಲ್ಲ ಭೂಮಿಯನ್ನು ಸೇರಬೇಕು ಅಂತ ಭಗವಂತನಾದ ನಾರಾಯಣನ ಅಪ್ಪಣೆಯಾಗಿ ಆ ಮಹಾತಾಯಿಯರು ಹೊರಡುವಾಗ ನಾನು ನನ್ನಂಥವರೋ ಬಹಳಷ್ಟು ಮಂದಿಗಳು ವೈಕುಂಠಧಾಮದಿಂದ ಕೆಳಗಿಳಿದು ಬಂದೆವು. ಅದರಲ್ಲಿ ನಾನೊಬ್ಬ ಧರ್ಮಪಾಲ ಅಂತ ಹೆಸರುಳ್ಳವ. ಈಗ ಕ್ಷೇತ್ರಪಾಲನಾಗಿದ್ದೇನೆ. ವಿಸ್ತಾರವಾಗಿಯೂ ವಿಶಾಲವಾಗಿಯೂ ಆಳವಾಗಿಯೂ ಹರಿಯುವಂತಹ ಶಾಂಭವಿ ನದಿಯ ದಡದಲ್ಲಿ ಬಪ್ಪನಾಡು ಮುಲ್ಕಿ ಎನ್ನುವಂತಹ ಸೀಮೆಗೆ ಸೇರ್ಪಟ್ಟ ವಿಶೇಷವೂ ವಿಶಿಷ್ಟವೂ ಸುಂದರವೂ ಆಯಕಟ್ಟಿನ ದೇವಾಲಯವೂ ಆಗಿ ದುರ್ಗಾ ಪರಮೇಶ್ವರಿಯಾಗಿ ಶ್ರೀದೇವಿಯೇ ನೆಲೆಯಾಗಿದ್ದಾಳೆ. ಈ ಪವಿತ್ರ ಸನ್ನಿಧಾನದಲ್ಲಿ ಕ್ಷೇತ್ರ ರಕ್ಷಕನಾಗಿ ನಾನಿದ್ದೇನೆ. ನಮ್ಮಂಥವರಿಗೆಲ್ಲ ಕೆಲಸ ಹಗಲು ಬಹಳ ಕಡಿಮೆ. ಸಾಧಾರಣ ಹೊತ್ತು ಮುಳುಗುತ್ತಾ ಉಂಟು ಅಂತಾಗುವಾಗ ನಾವು ಮತ್ತೆ ಬೆಳಕು ಹರಿಯುವಲ್ಲಿವರೆಗೆ ಬೇಕಾಗ್ತದೆ. ದುರ್ನಡತೆ, ದುಶ್ಶೀಲತೆ, ದುರಾಚಾರತೆ ಯಾವುದೂ ನಡೆಯದಂತೆ ಈ ಕ್ಷೇತ್ರದ ಪವಿತ್ರತೆಯನ್ನು ಉಳಿಸಿಕೊಳ್ಳುವುದಕ್ಕೆ ಸದಾ ಸಿದ್ಧನಾಗಿ ನನ್ನನ್ನು ನಾನು ಸಮರ್ಪಿಸಿಕೊಂಡ ಈ ಹೊತ್ತಿನಲ್ಲಿ ಇಂದಿನ ಕಾಯಕಕ್ಕೆ ಹೊರಟಿದ್ದೇನೆ. ನಾನು ಜುಳು ಜುಳು ನಿನಾದದಿಂದ ಹರಿಯುತ್ತಿರುವಂಥ ಶ್ವೇತಶುಭ್ರವಾದ ಶಾಂಭವಿ ನದಿಯ ಹರಿಯುವಿಕೆಗೆ ಕಿವಿಕೊಟ್ಟು ಕಣ್ಣನ್ನು ಅರಳಿಸಿ ನೋಡಿದಿರಾದರೆ ಪುಳಿನ ರಾಶಿಯ ಮೇಲೆ ಅತ್ತಿಂದಿತ್ತ ಇತ್ತಿಂದತ್ತ ಯಾವಳೋ ಒಬ್ಬಳು ಸಂಚರಿಸುವ ಹಾಗೆ ಕಾಣುತ್ತಾ ಉಂಟಲ್ಲ. ಮುಸ್ಸಂಜೆಯ ಹೊತ್ತು ಭಗವಂತನಾದ ನೇಸರನ್ನು ಕಡಲಲ್ಲಿ ಮುಳುಗುವ ಹೊತ್ತಿದು. ಯಾರಿವಳು? ಏನಿವಳ ವಿಶೇಷ? ಯಾಕಿಲ್ಲಿ ತಿರುಗುತ್ತಾ ಇದ್ದಾಳೆ? ನನ್ನನ್ನೇ ನಾ ಪ್ರಶ್ನಿಸಿದ್ರೆ ಸಾಲದು, ಅವಳನ್ನೇ ಕೇಳಬೇಕು. ಮುಂದೆ ಬಂದಿದ್ದೇನೆ. ಹೆಣ್ಣೆ, ಆರು ನೀನಿಲೆ ನೀರೇ, ಯಾರೇ ನೀನು? ಈ ನೀರ ಬಳಿಯಲ್ಲಿ ನೀರೇ ಸಾರಿದು ದೇಕಿಲಿ, ಎಲ್ಲಿಂದ ಬಂದೆ? ಸಾರಿದು ದೇಕಿಲಿ, ಸೂರ್ಯ ಅಡಗುದಿಯ, ಅದೋ ನೋಡು, ಸೂರ್ಯ ಅಡಗುತ್ತಾ ಇದ್ದಾನೆ. ಸೂರ್ಯ ಅಡಗುತಿಹ ಅಡಗುತಿಹ ಆರು ನೀನೆಲೆ ನೀರೆ ಸಾರಿದುದೇ ಕಿಲಿ, ಆರು ನೀನೆಲೆ ನೀರೆ, ನೀನೆಲೆ ನೀರೆ, ಆರು ಆರು ಸಾರಿದುದೇ ಕಿಲ್ಲಿಗೆ, ಸೂರ್ಯ ನಡಗುದಿಗ, ಆ ಸೂರ್ಯ ನಡಗುದಿಗ, ಅಡಗುದಿಗ, ಸೂರ್ಯ ಅಡಗುದಿಗ, ಕಾರಗತ್ತಲಿ ಮುಂದೆ ಸೇರಿಕೋ ಗೃಹವನು, ಕಾರಗತ್ತಲಿ ಮುಂದೆ ಸೇರಿಕೋ
ಸುದತಿ ನೀನು, ಶೃಂಗಾರದ ಬೆಡಗಿ ನೀನು, ಕಾಣುವವರ ಕಣ್ಗಳಿಗೆ ಬಹಳಷ್ಟು ಆಕರ್ಷಣೆಯಿಂದ ನಿನ್ನನ್ನು ನೀನು ಸಿದ್ಧ ಮಾಡಿಕೊಂಡಿದ್ದೀಯೋ ಅಲ್ಲ ಸ್ವಯಂ ಹುಟ್ಟುವಾಗಲೇ ನಿನಗಿಂತಹ ರೂಪವೋ ಗೊತ್ತಿಲ್ಲ ನನಗೆ. ನೋಡು, ಏನು ಮುಸ್ಸಂಜೆಯ ಹೊತ್ತು ಇನ್ನರಗಳಿಗೆಯಲ್ಲಿ ಪ್ರಪಂಚವನ್ನು ವ್ಯಾಪಿಸುವುದಕ್ಕಿದ್ದಾನೆ ಚಂದ್ರದೇವ. ಇಷ್ಟರವರೆಗೆ ಕೆಲಸವನ್ನು ಮಾಡಿದ ನಮ್ಮ ರವಿ ಮುಳುಗುವುದಕ್ಕಾರಂಭ ಮಾಡಿದ್ದಾನೆ. ಓಹೋ, ಇನ್ನು ರವಿಯ ಕೆಲಸ ನಾಳೆ ಬಿಟ್ರೆ ಇವತ್ತಿಲ್ಲ. ಆಯ್ತಪ್ಪ, ಅದಕ್ಕೇನಂತೆ. ಕೆಲಸದಿಂದ ವಿರಮಿಸುವುದಕ್ಕೆ ತೊಡಗಿದ. ಅವನ ಕಾಂತಿಯ ಪ್ರಭಾವ ಕಡಿಮೆಯಾಯಿತು ಅಂತಾದ್ರೆ ನಿಶಾಕಾಲದ ರಾಜ ಪ್ರವೇಶಿಸಿ ಅಂಧಕಾರದ ಪ್ರಭಾವವನ್ನು ಕೊಡುವುದಕ್ಕಿಂತ ಮೊದಲು ನಿನ್ನಂತಹ ಬೆಡಗಿಯಾದವಳು ಮನೆ ಸೇರಬೇಕು. ಅದು ಚಂದ. ಇನ್ನೂ ಒಂದು ಹೇಳ, ಏನು? ಕೋಪಿಸಿಕೊಳ್ಬೇಡ. ಈ ಹೊತ್ತಿನ ಕಡೆಗೆ ನಿನಗೆ ಬಹಳ ಲಕ್ಷ್ಯ ಬೇಕು. ಏನು? ಯಾಕೆ ಬಲ್ಲೆಯ, ಈ ಹೊತ್ತಿನಲ್ಲಿ ಹೆಣ್ಣಾದವಳೊಬ್ಬಳು ಶೃಂಗಾರ ಮಾಡಿ ಹೊರಗೆ ಒಬ್ಬಳೇ ತಿರುಗುತ್ತಾಳೆ ಅಂತಾದ್ರೆ ಈ ಹೊತ್ತಿನ ದೋಷ ಅದು. ಬಾಕಿದ್ದವರನ್ನು ಹೇಳಿ ಪ್ರಯೋಜನ ಇಲ್ಲ. ಇನ್ಯಾವುದಕ್ಕೋ ಅಂತ ಯಾರಾದರೂ ಎಣಿಸಿಕೊಂಡರು ಅಂತಾದ್ರೆ ಒಂದು ಕುಲೀನ ಮನೆತನಕ್ಕೆ ಸಂಬಂಧಪಟ್ಟವಳು ನೀನಾಗಿ ಅಂತಹ ದೌರ್ಜನ್ಯದ ಮಾತಿಗೋ ಶಿಷ್ಟತೆಯನ್ನು ಮೀರಿದ ವರ್ತನೆಗೋ ಸಿಲುಕ ಕೂಡದು ನೀನು ಎನ್ನುವ ಸದಾಶಯದಲ್ಲಿ ನಾ ಹೇಳ್ತಾ ಇರುವುದು. ಬೆಡಗಿ ನೀನಾರೇ ಯಾರೇ ಆಗಿರು, ನಿನ್ನ ಮನೆ ಸೇರಬೇಕಾದದ್ದು ಬಹಳಷ್ಟು ಮುಖ್ಯ. ಒಬ್ಬಂಟಿಗಳಾದ ನೀನು ಈ ಹೊತ್ತಿನಲ್ಲಿ, ಅದು ನನಗೆ ಪರಿಚಯ ಇಲ್ಲ, ಬಹುಶಃ ಈ ಊರಿನವಳು ನೀನಲ್ವೋ ಅಂತ ಕಾಣ್ತದೆ. ಆರು ನೀನು, ಆರು ಎನ್ನುವಲ್ಲಿ ಯಾರು ಅಂತ ಒಂದರ್ಥ, ಇನ್ನೊಂದು ಆರು ಉಂಟು ಈ ಪ್ರಪಂಚದಲ್ಲಿ. ಯಾವುದು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳೆನ್ನುವ ಆರು. ಆ ಆರರ ಬಗ್ಗೆಯೂ ನಿನಗೆ ಜ್ಞಾನ ಇಲ್ಲವೇ? ಅದು ಉಂಟು ಅಂತಾದ್ರೆ ಅದರಲ್ಲಿ ಒಂದಾಗಿರುವ ಕಾಮಕ್ಕೆ ಯಾರಾದರೂ ನಿನ್ನನ್ನು ಎಳಸಿಯಾರು. ಆದದ್ದರಿಂದ ದಯಮಾಡಿ ಮಹನೀಯಳೇ, ಓ ಹೆಣ್ಣೆ, ನೀನಿಲ್ಲಿಂದ ಮನೆಗೆ ಪಕ್ಕ ಹೋಗು, ಬೇಗ ಹೋಗು. ನನ್ನನ್ನು ಹೋಗುವುದಕ್ಕೆ ಹೇಳುವುದು ನೀನು? ಹೌದು. ಏನು ಅಧಿಕಾರವ ನಿನಗೆ? ಊರ ಮೇಲಿನ ಅಧಿಕಾರ ಕೊಟ್ಟವರಾರು? ಏ ಬೋರ, ಊರ ಮೇಲಿನ ಅಧಿಕಾರ ಕೊಟ್ಟವರಾರು? ಅಧಿಕಾರ ಕೊಟ್ಟವರ್ಯಾರು? ಏ ಬೋರ, ನೀನ್ ಯಾವ ಭಾಷೆ ಮಾತಾಡುದು? ಈ ಊರ ಮೇಲಿನ ಅಧಿಕಾರ ಕೊಟ್ಟವರ್ಯಾರು? ಬೋರ, ನಿನ್ನಯ ಹೆಸರೇನು? ಬೋರ, ನಿನ್ನಯ ಹೆಸರೇನು? ಊರಿಗೊಬ್ಬಿನ ಮಾತು ತೋರ್ಪೆ ಬೂಟಾಟಿಗೆ. ಊರಿ ಒಬ್ಬಿನ ಮಾತು ತೋರ್ಪೆ ಬೂಟಾಟಿಗೆ. ಯಾರೊಡನು ಸುರುತಿಗೆ ನೀನು, ಯಾರೊಡನು ಸುರುತಿಗೆ? ಊರ ಮೇಲಿನ ಅಧಿಕಾರ ಕೊಟ್ಟವರ್ಯಾರು? ಓರ, ನಿನ್ನಯ ಹೆಸರೇ ಓರ? ಒಳ್ಳೆ ಮಾತಾಡ್ತೀನಿ. ಮಾತಾಡಬಾರ್ದ? ನೀ ಮಾತಾಡಬೇಕು, ಆದ್ರೆ ನನ್ನಲ್ಲಿ ಮಾತಾಡುವಾಗ ಸ್ವಲ್ಪ ಜಾಗ್ರತೆ ಬೇಕು. ನಿನಗೇನು ಭಾಷೆ ಬರುವುದಿಲ್ವಾ? ಭಾಷೆ ಬರ್ತದೆ, ಆದ್ರೆ ನಿನ್ನ ಭಾಷೆಗೆ ಸ್ವಲ್ಪ ನಾವು ಒಗ್ಗುವವರಲ್ಲ ಎನ್ನುವುದು ಸ್ವಲ್ಪ ಜ್ಞಾನ ಬೇಕು. ನೀನು ಈ ಊರಿನವಳಲ್ಲ, ಗೊತ್ತುಂಟು ನನಗೆ. ಭಾಷೆ ಬರುವುದಿಲ್ವಾ? ಅಲ್ಲ, ಹೊಸದಾಗಿ ಕಲಿತ ಭಾಷೆಯ ನೀನು. ಅಲ್ಲದೆ ಇದ್ರೆ
ನಾನು ನನ್ನದಾದ ಇಚ್ಛೆಯಿಂದ ನನ್ನ ಸಂತೋಷಕ್ಕಾಗಿ ನನ್ನ ಸ್ವಾತಂತ್ರ್ಯದಿಂದ ನಾನು ತಿರುಗಾಡ್ತಾ ಇದ್ದೇನೆ. ನಿನಗೆ ಸ್ವಾತಂತ್ರ್ಯ ಉಂಟು ಅಂತ ನಮ್ಮ ಬೇಲಿಯ ಮೇಲೆ ಹಾರಿದ್ರೆ ನಾವು ಬಿಡ್ತೇವ? ಬೇಲಿ ನಮ್ದಲ್ವಾ? ಬೇರೆ ಈಗ ಬೇಲಿ ಎನ್ನುವುದು ಹೀಗೆ ಕಟ್ಟಿಕೊಳ್ಳುವುದಕ್ಕೆ ಇದ್ದವರಿಗೆ ಆದ್ರೆ ಆಗಬಹುದು. ನಮಗೆ ಆ ಬೇಲಿಯೇ ಉಂಟು ಅಂತ ಆಲೋಚನೆ ಇಲ್ಲದವರಿಗೆ ನಮಗೆಲ್ಲವೂ ನಮ್ಮದೇ ಅಂತ ಭಾವಿಸಿಕೊಂಡು ಎಲ್ಲ ಕಡೆಯೂ ಹೋಗುವುದೇ. ಹಾಗೊಂದು ವ್ಯವಸ್ಥೆ ವ್ಯಾಪ್ತಿ ಇಲ್ಲ ನಿನಗೆ. ಇದೇ ವ್ಯಾಪ್ತಿ ಅಂತ ಇಲ್ಲ, ಇದೇ ನಮ್ಮ ಜಾಗ ಅಂತ ಇಲ್ಲ. ನಮಗೆ ಸಂತೋಷ ಖಂಡಿತ. ನದಿ ನೋಡಬೇಕು ಅಂತಾದ್ರೆ ನದಿಯ ಬದಿಗೆ, ದೇವಾಲಯ ನೋಡಬೇಕು ಅಂತಾದ್ರೆ ದೇವಾಲಯದ ಬದಿಗೆ, ಹೀಗೆ ಯಾವ ಕ್ಷೇತ್ರ ಆದ್ರೂ ಅಡ್ಡಿಲ್ಲ, ನಾವು ಹೋಗುವುದೇ. ನೀನು ಹಾಗಿದ್ರೆ ಹೀಗೆ ಬಿಟ್ಟ ಹೆಣ್ಣ ಅಂತ ಕಾಣ್ತದೆ ನನಗೆ. ಬಿಟ್ಟದ್ದು ಅಂತಲ್ಲ, ಮನೆ ಬಿಟ್ಟದ್ದು, ಮನೆಯವರು ಬಿಟ್ಟದ್ದು. ಹೌದು, ಕೆಲವರೆಲ್ಲ ದೇವರು ಕೈ ಬಿಟ್ಟವರು ಅಂತ ಇರ್ತಾರೆ, ಅವರೊಟ್ಟು ತಿರುಗುವುದೇ ಮತ್ತೆ. ದೇವರು ಕೈ ಬಿಟ್ಟದ್ದು. ಕೆಲವರೆಲ್ಲ ದೇವರಿಗೆ ಬಿಟ್ಟವರು ಅಂತ ಇರ್ತಾರೆ, ಅವರು ತಿರುಗುವುದೇ. ಹಾಗಲ್ಲ, ನಮ್ಮದು ವೀಕ್ಷಣೆಯ ಕಟ್ಟು. ನಮ್ಮ ವೀಕ್ಷಣೆಯಲ್ಲಿ ಎಲ್ಲರೂ ಬರ್ತಾರೆ. ಆ ವೀಕ್ಷಣೆಯಲ್ಲಿ ನಮ್ಮ ಕಣ್ಣಿಗೆ ಸಿಕ್ಕುವವರೆಲ್ಲ ನಮ್ಮ ಪಂಗಡದವರು ಅಂತ ನಾವು ಭಾವಿಸುವುದು. ನಮ್ಮ ಊರಲ್ಲೆಲ್ಲ ದೇವಸ್ಥಾನಕ್ಕೆ ಒಂದೊಂದು ಗೂಳಿ ಎಲ್ಲ ಬಿಡುವ ಕ್ರಮ ಉಂಟು. ಅದು ದೇವರ ಗೂಳಿ ಅಂತ ಲೆಕ್ಕ ಎಲ್ಲಿಯೂ ಸಂಚರಿಸಬಹುದು, ಅದಕ್ಕೆ ಯಾರೂ ಹೊಡೆಯುವುದಿಲ್ಲ. ಕೆಲವು ಆಡು ಬಿಡುವ ಕ್ರಮ ಉಂಟು, ಅದು ಇಷ್ಟು ಗಡ್ಡ ಎಲ್ಲ ಬಂದು ಅದು ಅಲ್ಲಿಗೆ ಬಿಟ್ಟದ್ದು ಅಂತ ಲೆಕ್ಕ. ಮತ್ತೆ ವರ್ಷದಲ್ಲಿ ಅದಕ್ಕೆ ವ್ಯವಸ್ಥೆ ಉಂಟು. ನೋಡುವ, ನೀನು ಹಾಗೆ ಅಂದುಕೊಂಡು ಹೌದು ಅಂತಾದ್ರೆ ನಾವು ಹೋಗುವಲ್ಲಿ ನೀನು ಪ್ರಶ್ನೆ ಮಾಡಲಿಕ್ಕೆ ಇಲ್ಲ. ಒಂದು ಇನ್ನೊಂದು ಪ್ರಶ್ನೆ ಮಾಡಬೇಕು ಅಂತಾದ್ರೆ ಒಂದಷ್ಟು ಅಧಿಕಾರದ ಒಂದು ವ್ಯವಸ್ಥೆ ಆದ್ರೂ ಅವನಿಗೆ ಬೇಕು. ಈಗ ಒಬ್ಬಾಕೆ ಹೆಣ್ಣನ್ನು ಪ್ರಶ್ನೆ ಮಾಡಬೇಕು ಅಂತಾದ್ರೆ ಅವಳಿಗೆ ಅವ ಗಂಡನಾಗಿರ್ಬೇಕು, ಇಲ್ಲ ತಂದೆಯಾಗಿರ್ಬೇಕು, ಇಲ್ಲ ಅವನು ಅವಳಿಗೆ ಮಗನಾಗಿರ್ಬೇಕು. ಈ 3 ವಿಭಾಗದ ಅಧಿಕಾರವನ್ನು ಹೊಂದಿದವರು ಆಕೆಯನ್ನು ಪ್ರಶ್ನೆ ಮಾಡಬಹುದು. ಇನ್ನೊಂದು ಊರಿನ ಅಧಿಕಾರ ಬೇಕು. ನಾನು ಕೇಳಿ ತಿಳಿದಂತೆ ಈ ಊರಿನ ಅಧಿಕಾರ ಎನ್ನುವುದು ಇರುವುದು ದುಗ್ಗಣ್ಣ ಸಾವಂತರಿಗೆ ಅಂತ ನಾ ಕೇಳಿದ್ದು ಅಲ್ವಾ. ಅವರಾದರೆ ಬಂದು ಕೇಳಿದ್ರೆ ನಾವು ಉತ್ತರ ಕೊಡಬಹುದಿತ್ತು. ನನಗೆ ನಿನ್ನ ಪರಿಚಯ ಹೇಗೂ ಇಲ್ಲ. ಆಡುವುದಕ್ಕೆ ನೋಡುವುದಕ್ಕೆ ಪೋರನ ಹಾಗೆ ಕಾಣುತ್ತಾ ಇದ್ದಿ. ಬಾಲ್ಯಾವಸ್ಥೆ ನಿನಗುಂಟು. ಆದರೂ ಬಂದು ಯಾರು ನೀನು, ಎಲ್ಲಿಂದ ಬಂದವಳು, ಈ ಹೊತ್ತಿನಲ್ಲಿ ತಿರುಗಾಡಬಾರ್ದು, ನನ್ನ ಸ್ವಾತಂತ್ರ್ಯವನ್ನು ಕೇಳಲಿಕ್ಕೆ ನೀನು ಯಾರ, ನಾ ಹೆಸರೆಂತದ್ದ? ನಾನೇನು ವಿಳಾಸ ಇಲ್ಲದೆ ಕೇಳಿದ್ದ, ಮತ್ತೆ ಅಧಿಕಾರ ಇಲ್ಲದೆ ಕೇಳಿದ್ದ, ಸುಮ್ಮನೆ ಮಾತನಾಡಲಿಕ್ಕೆ ನಾಲಿಗೆ ತುರಿಕೆ ಉಂಟು ಅಂತ ಕೇಳಿದ್ದ. ನಿನ್ನ ಹೆಸರೇ ಕೇಳಲಿಕ್ಕೆ ಇರೋ ಇಲ್ಲಿ ಗೊತ್ತುಂಟ ನಿನಗೆ? ಯಾರ ನೀನು? ದೇವಿಯ ಕ್ಷೇತ್ರದಿ, ಈ ಕ್ಷೇತ್ರದಿ ಕ್ಷೇತ್ರಪಾಲಕನ ಹೇಗೆ, ನನ್ನ ಹೆಸರು ಧರ್ಮಪಾಲ. ಕ್ಷೇತ್ರಪಾಲಕನ ಇಲ್ಲಿ ಕೆಲಸ ಕ್ಷೇತ್ರವನ್ನು ಕಾಯೋದು. ದೇವಿಯ ಕ್ಷೇತ್ರದಿ ಕ್ಷೇತ್ರಪಾಲಕನಿಗೆ ನಾನು ಕೇಳೇ ನಾನು ಕ್ಷೇತ್ರಪಾಲಕನೇ ಗುರು ವಿಚಾರಕ್ಕೆ ಎಡೆಯ ಗುರು ವಿಚಾರಕ್ಕೆ ಎಡೆಯ ದೇವಿಯ ಕ್ಷೇತ್ರದಿ ಕ್ಷೇತ್ರಪಾಲಕನಿಗೆ ಗುರು ವಿಚಾರಕ್ಕೆ ನಾವು ನೀಡುವರಲ್ಲ ಧರ್ಮವಿದಲ್ಲವೂ
ಶಿವನಾರಿಗೆ ಭೂಷಣ ಶಿವನಾರಿಗೆ ಭೂಷಣ ಎಡೆಯ ನೀಡುವರೆಲ್ಲ ಧರ್ಮವಿದೆಲ್ಲವೂ ಶಿವನಾರಿಗೆ ಭೂಷಣ ದೇವಿಯ ಕ್ಷೇತ್ರದಿ ಕ್ಷೇತ್ರಪಾಲಕನಿಗೆ ವಿಚಾರಕ್ಕೆ ಎಡೆಯ ನೀಡುವರಲ್ಲ ಹೆಣ್ಣೆ, ಯಾರ ನೀನು? ಸಲ್ಲಕ್ಷಣಯುತವಾಗಿ ನಿನಗೆ 4 ಮಾತು ನಾ ಹೇಳಿದೆ. ಓಹೋ, ಹೇಳಲಿಕ್ಕೆ ನೀನು ಯಾರು ಅಂತ ಕೇಳುವುದೇ ಉದ್ಧಟತನ. ಆಹಾ, ಶಾಸ್ತ್ರ ಗೊತ್ತಿದ್ರೆ ಹಾಗೆ ಕೇಳಲಿಕ್ಕೆ ಇಲ್ಲ. ಶಾಸ್ತ್ರಕ್ಕೂ ಮೀರಿದವಳಾದ್ರೆ ಅದು ಮತ್ತೆ ನೋಡಬೇಕಷ್ಟೆ. ನನ್ನ ಕಣ್ಣಿಗೆ ಕಾಣುವ ವ್ಯಾಪ್ತಿಯಲ್ಲಿ ನಾ ಮಾತಾಡಿಸೋದು. ಶಾಸ್ತ್ರದಲ್ಲಿ ಒಂದು ಮಾತುಂಟು, ಏನದು? ಹೌದಾದ ಮಾತನ್ನು ಗಿಳಿ ಹೇಳಿ ಮಗು ಹೇಳಿ ಬಾಲಾದಪಿ ಶುಕಾದಪಿ ಯುಕ್ತಿಯುಕ್ತಂಚ ಗ್ರಾಹ್ಯ. ಹೌದಾದದ್ದನ್ನು ಗ್ರಾಹ್ಯ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ನನಗೆ ಹೌದಾಗುವುದನ್ನು ಹೇಳುವುದನ್ನು ಮಾತ್ರ ನಾ ಕೇಳುವುದು. ನನಗೆ ನೀ ಮಾತಾಡುವುದು ಹೌದು ಅಂತ ಅನ್ನಿಸುವುದೇ ಇಲ್ಲ. ಅಲ್ಲಲ್ಲ, ಅದು ಹಾಗಲ್ಲ. ನಾನು ಕಾಣುವ ದೃಷ್ಟಿಯಲ್ಲಿ ನೀನೇನು? ಹಾಗೆ ಹಾಗೆ ಷೋಡಶೆ, ಮದುವೆ ಆಗದೇ ಇರುವ ಹೆಣ್ಣು, ಮುಸ್ಸಂಜೆ ಹೊತ್ತು, ಜನಸಂಚಾರಕ್ಕೆ ಯೋಗ್ಯವಲ್ಲದ ಹೊತ್ತು, ಅದರಲ್ಲಿಯೂ ಗಂಡು ಮಕ್ಕಳು ಹೊಂತಕಾರಿಗಳು ತಿರುಗಾಡಬಹುದಾದ ಹೊತ್ತು, ಇದೆಲ್ಲ ನಿನ್ನ ಕ್ಷೇಮಕ್ಕಾಗಿ, ನಿನ್ನ ಒಂದು ಆರೋಗ್ಯಕ್ಕಾಗಿ ನಾ ಮಾತಾಡಿದ್ರೆ ನೀ ಕೇಳಿದ ಪ್ರಶ್ನೆಯೇ ಅಪ್ರಸ್ತುತ. ನೀ ಕೇಳಲಿಕ್ಕೆ ನೀನು ಯಾರು? ಹೌದು, ನೀ ಯಾರು? ಆಯ್ತು, ಆ ಧಾಟಿಯಲ್ಲೇ ಉತ್ತರಿಸೋಣ. ಹೇಗೆ? ಕೇಳಲಿಕ್ಕೆ ನಾನೇ ಇಲ್ಲಿ. ನೀನೇ ಅಂತ ಹೇಳಿದ್ರೆ ಅದಕ್ಕೆ ಮುಂದೆ ಹಿಂದೆ ಬೇಕಾಗ್ತದೆ. ಉಂಟು, ಹಿಂದೆ ಮುಂದೆ ಎಲ್ಲ ಉಂಟು. ಎಷ್ಟು ಉಂಟು? ಎಷ್ಟು ಬೇಕಷ್ಟುಂಟು. ಎಷ್ಟು ದೊಡ್ಡದುಂಟದು? ಈ ಕ್ಷೇತ್ರದ ಬಗ್ಗೆ ನಿನ್ ಗೊತ್ತುಂಟಾ? ಕ್ಷೇತ್ರ ಒಳಗೆ ಇಲ್ಲಿ ಭವ್ಯವಾದ, ದಿವ್ಯವಾದ, ಪರಿಪುಷ್ಟವಾದ ಸಾನ್ನಿಧ್ಯವನ್ನು ಕೊಟ್ಟವಳು ನಮ್ಮ ಮಾತೆಯಾದ ದುರ್ಗಾ ಪರಮೇಶ್ವರಿ. ಅವಳಿಗೆ ಹೋಗಿ ಕೈ ಮುಗಿದು ಯಾರು ಬೇಡ್ತಾರೋ ಅಂತವರ ಇಷ್ಟಾರ್ಥವನ್ನು ಈಡೇರಿಸುವುದಕ್ಕೆ ಅವಳು ಒಳಗಿನಿಂದ ಇದ್ದಾಳೆ. ಹೊರಗಿನಿಂದ ಈ ಕ್ಷೇತ್ರದ ರಕ್ಷಕನಾಗಿ, ಕ್ಷೇತ್ರ ಪಾಲಕನಾಗಿ ನನ್ನ ಹೆಸರು ಧರ್ಮಪಾಲ ಅಂತ. ಧರ್ಮಪಾಲನ? ಅದೇನಷ್ಟು ತಾತ್ಸಾರ ನಿನಗೆ? ಹೇಳಿದ್ನು ಧರ್ಮಪಾಲ. ಈಗ ಹೆಸರಿಟ್ಟುಕೊಂಡವರೆಲ್ಲ ಪಾಲನೆ ಮಾಡ್ತಾರೆ ಅಂತ ಉಂಟಾ? ಹೆಸರು ಹೇಗೆಲ್ಲ ಇರ್ತದೆ? ಇಲ್ವಾ? ಇರುವುದಿಲ್ವಾ? ಹೌದು. ಹೀಗೆ ಹೇಳುವುದಕ್ಕೆ ಸುಂದರ ಅಂತ ಹೆಸರಿದ್ದವನದೆಲ್ಲ ಮುಖ ಸುಂದರ ಇರ್ತದ? ಅದು ಮಂಗನ ಹಾಗೂ ಇರ್ಬೋದು. ಅಲ್ವಾ? ಇರ್ಬೋದು. ಪ್ರಶಾಂತ ಅಂತ ಹೆಸರಿದ್ರೆ ಮುಖದಲ್ಲಿ ನಗುವೇ ಇಲ್ಲದವರು ಇರಬಹುದು. ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾನು ಅದನ್ನೇ ಹೇಳುವುದಲ್ಲ. ಧರ್ಮಪಾಲ ಎನ್ನುವ ಹೆಸರಿಗನುಗುಣವಾಗಿ ನಾನಿಲ್ಲಿ ಧರ್ಮವನ್ನು ಪಾಲಿಸ್ತಾ ಇದ್ದೇನೆ ಮಾತ್ರ ಅಲ್ಲ, ನಾನು ಕ್ಷೇತ್ರ ರಕ್ಷಕನಾಗಬೇಕು ಎನ್ನುವುದು ಮೂಲದ ಸಂಕಲ್ಪ, ಇಲ್ಲಿಯ ಸೂಚನೆ. ನೀ ಹೇಳಿದೆಯಲ್ಲ ಇಲ್ಲಿಯ ಸಾವಂತರು ಅಂತ. ಹೌದು, ಅವ್ರಿಗೆ ಗೊತ್ತುಂಟು ನಮ್ಮ ಬಗ್ಗೆ. ನಾವು ಅವರಿಗೆಲ್ಲ ಸಿಕ್ಕುವುದಿಲ್ಲ, ಹಾಗೆ ಕಾಣಲಿಕ್ಕೆಲ್ಲ ಸಿಕ್ಕುವುದಿಲ್ಲ. ಕಾಣಲಿಕ್ಕೆ ಸಿಕ್ಕುವುದು ಯಾರಿಗೆ ಗೊತ್ತುಂಟಾ? ಯಾರಿಗೆ? ಈ ಅನ್ಯಾಯ, ಅಥರ್ವಣ ಇದೆಲ್ಲ ಮಾಡ್ತಾರಲ್ಲ, ಅವರಿಗೆ ನಾವು ಕಾಣಲಿಕ್ಕೆ ಸಿಗ್ತೇವೆ. ಅಂತೂ ನೀನು ಅನ್ಯಾಯದವರು. ಈ ಕ್ಷೇತ್ರದಲ್ಲಿ ಧರ್ಮರಕ್ಷಕನಾದಂತಹ ನನ್ನ ಸಿಟ್ಟಿಗೆ ನೀನು ಪಾತ್ರಳಾಗಬೇಡ. ನಿನಗೆ ಮರ್ಯಾದೆ ಇದ್ರೆ, ನಿನಗೆ ಮಾನದ ಬಗ್ಗೆ ಸರಿಯಾದ ಗಾಳಿ ಇದ್ರೆ, ಗಂಧ ಇದ್ರೆ, ನಾ ಹೇಳುವುದನ್ನು ಕೇಳು. ಇಲ್ಲಿಂದ ಹೋಗು. ನಾಳೆ ಕ್ಷೇತ್ರ ಕಪವಾದ ಬರ್ತದೆ, ನಿನಗೆ ಸೊಕ್ಕುಂಟು ಅಂತ ಹೇಳಿ ತಿರುಗಿ ಏನಾದ್ರೂ ಹೆಚ್ಚು ಕಡಿಮೆ ಇಲ್ಲಿ ಆಯ್ತು ಅಂತಾದ್ರೆ ನಾಳೆ ಪ್ರಚಾರ ಆಗುವುದು ನಮ್ಮ ಕ್ಷೇತ್ರದ ಬಗ್ಗೆ. ಕ್ಷೇತ್ರದ ಬಗ್ಗೆ ಪ್ರಚಾರ ಆಗುವಾಗ ನಮ್ಮನ್ನು ಇಲ್ಲಿ ಇಟ್ಟವರು ನಾಳೆ ಕಿವಿ ಹಿಡಿದು ಕೇಳಿ ಯಾರು ನಮ್ಮನ್ನು ಕೇಳೋರಿದ್ದಾರೆ ಗೊತ್ತುಂಟ? ಹೋಗಿಲ್ಲಿಂದ. ಕ್ಷೇತ್ರಪಾಲ, ಧರ್ಮಪಾಲ, ನಿನಗೊಂದು ವ್ಯಾಪ್ತಿ ಇಷ್ಟು ಅಂತಲ್ವಾ? ಹೌದು. ಇದಕ್ಕಿಂತ ಆಚೆ ಇಲ್ವಲ್ಲ? ಬೇಡ, ಆಚೆಗೆ ನೀನು ಹೋಗು.
ನಮ್ಮ ವ್ಯಾಪ್ತಿಯೊಳಗಿರ್ಬೇಡ, ನಮಗೆ ಇಷ್ಟು ಉಂಟಲ್ಲ ಅದರೊಳಗೆ ನೀನು ನಿಲ್ಬೇಡ. ಇದು ಸೇರಿಸಿದ್ರೆ ಕ್ಷಿತಿಯ ಜನರು ನನ್ನನ್ನು ಏನು ಅಂತ ಕರೀತಾರೆ ಗೊತ್ತು? ಏನ್ ಕರೀತಾರೆ? ಶಿತಿಯ ಜನರು ಎಲ್ಲ ಸುತರೆಂದು ತಿಳಿದಿಯೇ, ಎಲ್ಲ ಸುತರೆಂದು ತಿಳಿದಿಯೇ. ಜನರು ಎಲ್ಲ ಸುತರೆಂದು ತಿಳಿದಿಯೇ, ಮತಿ ಇಲ್ಲವೇನೋ ಬಾಲ ನಿನಗೆ ನಿನಗೆ ಮತಿ ಇಲ್ಲವೇನೋ ಬಾಲ. ಸುತ ನೀನು ಮಾತಿಗೆ ಬುದ್ಧಿ ಒರೆವೆಯಲ್ಲ, ಸುತ ನೀನು ಮಾತಿಗೆ ಬುದ್ಧಿ ಒರೆವೆಯಲ್ಲ. ಹಿತವಲ್ಲ ನೀ ತೆರಳು ಹೋಗ ತೆರಳು, ಸುತ ನೀನು ಮಾತಿಗೆ ಬುದ್ಧಿ ಒರೆವೆಯಲ್ಲ. ಹಿತವಲ್ಲವೇ ನೀ ತೆರಳು ಬಾಲ. ಧರ್ಮಪಾಲ, ನಿನಗಿರುವುದು ಕೆಲಸದ ವ್ಯಾಪ್ತಿ, ನನಗಿರುವುದು ಮನಸ್ಸಿನ ವ್ಯಾಪ್ತಿ. ಹೌದು, ಹೃದಯದ ಭಾವದ ವ್ಯಾಪ್ತಿ ನನಗಿರುವುದು. ನನಗೆ ಈ ಕ್ಷಿತಿಯಲ್ಲಿ ಇರಬಹುದಾದ ಯಾವೆಲ್ಲ ಜಂತುಗಳುಂಟೋ, ಜೀವಿಗಳುಂಟೋ, ಮನುಜರುಂಟೋ ಎಲ್ಲರನ್ನು ಕೂಡ ನಾನು ಮಕ್ಕಳ ಹಾಗೆ ನೋಡ್ತೇನೆ. ಹೌದು, ಅವರು ನನ್ನನ್ನು ನೋಡುವಾಗ ತಾಯಿಯನ್ನು ನೋಡಿದ ಹಾಗೆ ಅಂತ ಹೇಳ್ತಾರೆ. ನಿನ್ನನ್ನು ನಾನು ತಾಯಿ ಅಂತ ಒಪ್ತೇನೆ. ಹೋಗಿ ಇಲ್ಲಿಂದ, ಹೋಗು ಇಲ್ಲಿಂದ. ನೀ ತಾಯಿ ಒಪ್ಪುದೆಂತದ್ದು? ಹೌದು, ನಾ ಹೇಳುವುದು ಅದನ್ನೇ. ನನಗೆ ನೀನು ತಾಯಿ ಮಗಳ ಅಮ್ಮ ಅಂತಲ್ಲ, ನಾ ಒಪ್ತೇನೆ. ನೀನು ಒಟ್ಟು ಹೋಗ್ಬೇಕು, ಒಂದು ತಲೆ ಹರಟೆ ಮಾಡಬೇಡ. ಹೋಗ್ಲಿಕ್ಕೆ ಆಗುವುದಿಲ್ಲ. ಯಾಕೆ ಗೊತ್ತುಂಟಾ? ನೀನು ಮಗ, ಹೌದಾ? ಹೌದು. ನನಗೆ ನೀನು ಮಗ ಅಂತ ಹೌದು ಅಂತಾದ್ರೆ ತಾಯಿಗೆ ಬುದ್ಧಿ ಹೇಳಲಿಕ್ಕೆ ಮಗನ. ನೀನು ತಾಯಿ ಮಗಳು ಆಗಿದ್ರೆ ಹೋಗು. ಮಗಳು ಹೋಗು. ಮಗಳು ನನ್ನ ಮಗಳು ಅಂತ ಇಟ್ಟುಕೊಳ್ಳು. ಅಪ್ಪ ಹೇಳಲಿಕ್ಕೆ ಆಗ್ತದಲ್ಲ, ಹೋಗು. ಹಾಗಾಗುವುದಿಲ್ಲ ಅದು. ಸುತ ನೀನು ಮಾತೆಗೆ ಬುದ್ಧಿಯನ್ನು ಹೇಳಿದ್ರೆ ಅದು ನಿನ್ನ ಅಹಂಕಾರ ಅಂತ ಆಗ್ತದೆ. ಅಮ್ಮನಿಗೆ ಮಕ್ಕಳು ಬುದ್ಧಿ ಹೇಳಲಿಕ್ಕಿಲ್ಲ. ಬುದ್ಧಿ ಹೇಳಿ ಅಮ್ಮ ಎಂತದ್ದು ಮಾಡಬಹುದು. ಅಮ್ಮ ಎಂತದ್ದು ಮಾಡಬಹುದು ಅಂತಲ್ಲ, ಅಮ್ಮ ಮಾಡುವುದನ್ನೇ ಮಾಡುವುದು ಅಂತ. ಹಾಗೆ ಈಗ ಈಗ ಒಬ್ಬ ಮಗ ಅಂತ ಆದ್ರೆ ಅವ ಹೇಳಿದ ಹಾಗೆ ಕೇಳಬೇಕು. ನನಗೆ ಒಬ್ಬ ಮಗ ಅಲ್ಲ, ಮತ್ತೆ ಎಷ್ಟು ಜನ ಇದ್ದಾರೆ ಈ ಲೋಕದಲ್ಲಿರುವ ಎಲ್ಲರೂ ನನ್ನ ಮಕ್ಕಳೇ ಹೌದಾದ ಕಾರಣ ಒಬ್ಬ ಮಗ ಹೇಳಿದ ಮಾತು ಕೇಳಲಿಕ್ಕೆ ಆಗುದಿಲ್ಲ. ನನಗೆ ಅಷ್ಟು ಮಂದಿ ಹೇಳಿದ್ರೆ ಮಾತ್ರ ಕೇಳಲಿಕ್ಕೆ ಆಗುದು. ಹಾಗಾಗಿ ಸುತನಾದ ನೀನು ಮಾತೆಗೆ ಬುದ್ಧಿಯನ್ನು ಹೇಳುವುದಕ್ಕೆ ಬಂದ್ರೆ ಬೇರೆ ಆದೀತು, ಸುಮ್ಮನೆ ಹೋಗ್ತೇ ಇಲ್ವೇ? ಸುತನೆಂದು ಹೀನೈಸಿ ನುಡಿದೆಯಲ್ಲ, ನಿನಗದಲ್ಲದೆ ಬೋಧೆ ಆದರೆ ಬಲ ಕಾಣಿಸಿಕೊಳ್ಳುವೆ ನೋಡು. ನೀನನ್ನು ಹಿಡಿದು ದೇವಸ್ಥಾನದ ಗೋಪುರದ ಕಂಬಕ್ಕೆ ಕಟ್ಟಿ ಹಾಕಿ 4 ಕೊಟ್ಟು ನಿನ್ನ ಮನೆಯವರ ವಿಳಾಸ ಕೇಳಿ ಅಲ್ಲಿಗೆ ನಾನು ಕಳಿಸಲಿಲ್ಲ. ಕ್ಷೇತ್ರಪಾಲನಲ್ಲ. ಹಿಡಿದು ಕಾಣುವ ಶಾಂಭವಿ ನದಿಯಲ್ಲಿ ಮುಳುಗಿಸಿ ತೆಗೆದು ಘಟ್ಟದ ಮೇಲೆ ಎಸೆದೇನು. ಸೋತೆ ಹೊಡಿಬೇಡ. ಇನ್ನಾದ್ರೂ ಹೋಗ್ತೀಯಾ? ಅಲ್ಲ, ಹೋಗುದು ಹೌದು, ಆದ್ರೆ ನನಗೆ ಒಂದು ಮಾತಾಡ್ಲಿಕ್ಕೆ ಉಂಟು. ಮಾತಾಡು. ಈಗ ನಾನು ಸೋತೆ ಅಲ್ವಾ? ಬೇಗ ಮಾತಾಡು. ನೀ ಗೆದ್ದೆ ಅಲ್ವಾ? ನಿನಗೆ ಒಂದು ಪ್ರಶಸ್ತಿ ಕೊಡ್ಬೇಕು ಅಂತ ತೀರ್ಮಾನ. ಗೆದ್ದವರು ಕೊಡುವುದಾ? ಗೆದ್ದವರು ಕೊಡುವುದು ಅಂತ. ಸೋತವಳು ಸೋತವರಲ್ಲ. ನೀ ಕೊಡ್ತೀಯಾ? ಕೊಡುವುದಾದ್ರೆ ಗೆದ್ದವರು. ಬೇಡ, ಪ್ರಶಸ್ತಿಯ ವಿಷಯವೇ ಬೇಡ. ಬೇಡ, ಬೇಕು ಅಂತಾದ್ರೆ ಗೆದ್ದವರು ಕೊಡಬೇಕೇ ವಿನಃ ಸೋತವರು ಕೊಡ್ಲಿಕ್ಕೆ. ನೀ ಈಗ ಕೊಡ್ತೀಯಾ? ಬೇಕಾ? ನನಗೆ ನಂಬಿಕೆ ಬರುವುದಿಲ್ಲ. ಏನ್ ಮಾಡ್ಬೇಕು ಅದಕ್ಕೆ? ಕೈ ತಟ್ಟಿ ಭಾಷೆ ಕೊಡು. ಭಾಷೆ ಇಲ್ಲದವರೆಲ್ಲ ಎಷ್ಟು ಜನ. ಆಯ್ತು, ಕೈ ತಟ್ಟಿ ಭಾಷೆ ಹೇಳ. ಭಾಷೆ ಆದ್ರೆ ಭಾಷೆ ಹೇಳ್ತೇನೆ. ನೀನು ನಿನ್ನ ಜೀವನದ ಅವಧಿಯ ಪರ್ಯಂತರವಾಗಿ ನನ್ನ ಚರಣ ದಾಸನಾಗಿರ್ಬೇಕು. ಅಯ್ಯೋ, ಏನ ಮಾಡಲಯ್ಯೋ, ಅಯ್ಯೋ
ಹರಿಯೇ ಹರಿಯೇ ಮಾನವಳಿಗೆ ದಾಸಿ ಎನಿಸಿ ಇರುವೆನೆ ಬಾಳ ತೊರೆವೆನೆ ದೇವನೆಂಬ ಹೆಮ್ಮೆಯಿಂದ ನಾ ವಿರೋಧಿಯೊಡನೆ ನುಡಿದು ದೇವನೆಂಬ ಹೆಮ್ಮೆಯಿಂದ ನಾ ವಿರೋಧಿಯೊಡನೆ ನುಡಿದು ದಾಸ್ಯವೇ ಅಪಹಾಸ್ಯವೇ ಆಯ್ತಲ್ಲ. ಏನ ಮಾಡಲಯ್ಯೋ ಹರಿಯೇ ಏನ ಮಾಡ ಹರಿಯೇ ಹೊತ್ತ ಕಟ್ಟಿನ ಭಾರ ಎಷ್ಟು ಅಂತ ತಿಳಿಯದೆ ಕುತ್ತಿಗೆಯನ್ನು ಮುರಿದುಕೊಂಡ ಪರಿಸ್ಥಿತಿ ನನ್ನದಾಯಿತಲ್ಲ. ಹರಿಯೇ ಹರಿಯೇ ಪರಮ ಪಾವನವಾದ ವೈಕುಂಠದಿಂದ ಇಳಿದು ಬಂದವ ನಾನು ಒಬ್ಬ ದೇವಗಣಕ್ಕೆ ಸೇರಿದವ. ಈ ಕ್ಷೇತ್ರದಲ್ಲಿ ಕ್ಷೇತ್ರ ಪಾಲಕನಾಗಿ ಎಷ್ಟೋ ವರ್ಷಗಳಿಂದ ಸೇವೆ ಮಾಡ್ತಾ ಇದ್ದೇನೆ. ಪವಿತ್ರಾತ್ಮತೆಯಾದಂತಹ ಶ್ರೀದೇವಿಯ ಸನ್ನಿಧಾನದಲ್ಲಿ ನಾನಿದ್ದೇನೆ ಎನ್ನುವಂತಹ ಒಂದು ಸಂತೋಷ ಸಮಾಧಾನ ನನಗಿದ್ದರೆ, ಸಾಮಾನ್ಯ ಮಾನವಿಯೊಬ್ಬಳು ದುರಹಂಕಾರದಿಂದ ವರ್ತಿಸಿದಾಗ ಅವಳಲ್ಲಿ ಮಾತಿಗೆ ಮಾತು ಬೆಳೆದು ಅದು ಒಂದು ವಿಧದ ಯುದ್ಧಕ್ಕೆ ನಾಂದಿಯನ್ನು ಹಾಡಿ ಕೊನೆಗೆ ಅವಳ ಮೋಡಿಯ ಮಾತಿಗೆ ನಾ ಕಟ್ಟು ಬೀಳಬೇಕಾಗಿ ಬಂತಲ್ಲ. ದೇವಿಯ ಚರಣದಾಸನಾಗಿ ಮಹಾವಿಷ್ಣುವಿನ ಅಪ್ಪಣೆಯನ್ನು ಹೊತ್ತು ಕ್ಷೇತ್ರ ಪಾಲಕರಾಗಿ ಬದುಕುತ್ತಿರುವ ನಾನು ನಾಳೆಯಿಂದ ವಚನಬದ್ಧತೆ ಇದ್ದರೆ ಭ್ರಷ್ಟವಾಗದಂತೆ ನೋಡುವುದಿದ್ರೆ ಇವಳ ಸೇವಕನಾಗಬೇಕಾದ ಈ ಪರಿಸ್ಥಿತಿ ಬಂತಲ್ಲ. ಅಯ್ಯೋ ನಾನೇನು ಮಾಡಲಿ ಮಗನೇ, ಮರುಗಬೇಡುವಪ್ಪ. ಯಾರಿದು? ನಾನೇ, ನಿನ್ನ ಮನದ ದೇವತೆ ದುರ್ಗಾ ಪರಮೇಶ್ವರಿ. ತಾಯೇ ತಾಯೇ ತಾಯೇ, ಯಾಕೋ ಮರುಗುವ ಧರ್ಮ ಪಾಲನ ಮುಲ್ದಿ ಪರಮೇಶ್ವರಿಯು ಕಾಣಿಸಿ ಅಲ್ತ್ಯವಿಲ್ಲದ ಪ್ರೇಮದಿಂ ತೆಗೆದೆತ್ತಿ ಮೈದೆಡವಿ ಸಂತಸವತಾಳೆನುತ ಮಗನೇಕಿಂತ ದುಃಖಿಪೇ ನಿನ್ನ ಪರಿಕಿಸಲಿಂತು ಗೈದೆನೋ ಪೇಸರಿಸದಿರು ಬಾರೆನುತ ಕರೆದೊಯ್ಯೇ ಮಗನೇ ಧರ್ಮಪಾಲ, ಜಯ 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 ಸರ್ವೇಶ್ವರಿ ದುರ್ಗಾ ಪರಮೇಶ್ವರಿ, ನೀನೇ ಆ ತಾಯಿ. ನಾ ತಿಳಿಯದಾದೆ, ಯಾಕಮ್ಮ ಹೀಗೆ ಮಾಡಿದೆ ನನ್ನನ್ನು? ಕೊಟ್ಟ ವಚನವನ್ನು ಪಾಲಿಸಬೇಕು, ಮಾನವಳಿಯಾದವಳಿಗೆ ದಾಸನಾಗಿ ನಾನೆಂತಿರುವುದು ಅಂತ ದುಃಖಿಸ್ತಾ ಇದ್ದಿ. ಸರಿ, ದುಃಖ ಪಡಬೇಡ. ನಮ್ಮ ಜೊತೆಯಾಗಿಯೇ ಈ ಭೂಲೋಕಕ್ಕೆ ಬಂದವನು ನೀನು, ನನ್ನ ಜೊತೆಯಾಗಿಯೇ ಇದ್ದವನು ನೀನು. ಕ್ಷೇತ್ರದ ರಕ್ಷಣೆಯಲ್ಲಿ ನಿನ್ನ ಪ್ರಾಮಾಣಿಕತೆ ಎಷ್ಟು ಎನ್ನುವುದರ ಪ್ರಶ್ನೆಯನ್ನು ನನ್ನಲ್ಲಿ ಉಂಟಾದ ಕಾಲಕ್ಕೆ ಪರೀಕ್ಷೆಯನ್ನು ಮಾಡಬೇಕು ಅಂತ ತೀರ್ಮಾನವನ್ನು ನಾನೇ ಕೈಗೊಂಡವಳು. ಪರೀಕ್ಷೆಯಲ್ಲಿ ತೇರ್ಗಡೆಯನ್ನು ಹೊಂದಿದವನಿದ್ದೀಯ, ಮನಸ್ಸಿಗೆ ನೀನು ಅತ್ಯಂತ ಹತ್ತಿರದವನಾಗಿದ್ದೀಯ. ಹಾಗಾಗಿಯೇ ಅಂತ್ಯವಿಲ್ಲದ ಪ್ರೀತಿಯಿಂದಲೇ ಎಬ್ಬಿಸಿ ನಿನ್ನ ಮೈದಡವಿದ್ದೇನೆ. ಮಗನೇ, ಚಿಂತೆ ಮಾಡಬೇಡ. ನೀನು ದಾಸನಾಗಿ ಇರುವುದು ದುರ್ಗಾ ಪರಮೇಶ್ವರಿಗೆ. ನಿನ್ನ ಬದುಕಿನ ಪೂರ್ಣತೆಯಲ್ಲಿಯವರೆಗೆ ನೀನು ಈ ಕ್ಷೇತ್ರದಲ್ಲಿ ಕ್ಷೇತ್ರಪಾಲಕನಾಗಿದ್ದುಕೊಂಡು ಕ್ಷೇತ್ರ ರಕ್ಷಣೆಯನ್ನು ಮಾಡುತ್ತಾ ಬಾ, ನಿನಗೆ ಸನ್ಮಂಗಲವಾಗುತ್ತದೆ. ಜಯ 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 ಜಯ. ಕರದಳು ಪರಜು ಪಾಜಾಂಕುಶದಾರಿಗೆ ಹರುಷದಿ ಭಗುತರ ಪೊರೆಬಗೆ ಪುರಗಭೂಷಣನ ಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿ ಆರತಿ ಬೆಳಗಿದೆ ಗಜಮುಖ